ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬಹುದಾದಂಥ ದಿವ್ಯ ದಿವಸ ಈ ದಿವಸ. 75 ವರ್ಷಗಳ ವಿಶ್ವಾಸದ ಹಾದಿಯನ್ನು ನಾವು ಧ್ಯಾನಿಸುತ್ತಾ ಮೆಲುಕು ಹಾಕುತ್ತಾ ಮತೆಯಾಸ್ ಮತ್ತು ಕುಟುಂಬಸ್ಥರು, ನಮ್ಮ ಕುಟುಂಬಗಳ ಪೂರ್ವಿಕರು, ನಮ್ಮ ಕುಟುಂಬಗಳ ಹಿರಿಯರು ಹರಿಸಿದಂತಹ ಬೆವರು, ಸುರಿಸಿದಂತಹ ಆ ರಕ್ತದ ಬೆವರು ಇವತ್ತು ನೂರ್ಮಡಿ ಫಲವಾಗಿ ಇವತ್ತು ಇಲ್ಲಿ ಕಂಗೊಳಿಸ್ತಾ ಇದೆ. ಈ ಭಾಗದಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಈ ನಮ್ಮ ಸುತ್ತಮುತ್ತಲ ಹಚ್ಚ ಹಸಿರಿನ ಮಲೆನಾಡು ಭಾಗದಲ್ಲಿ ಪ್ರಕಟಿಸಲು ಕ್ರಿಸ್ತನ ಸುವಾರ್ತಿಕರಾಗಿ ಯೇಸುದೇವನ ಸಾಕ್ಷಿಗಳಾಗಿ ಕಳೆದ 75 ವರ್ಷಗಳಿಂದ ನಾವು ಈ ಭಾಗದಲ್ಲಿ ಜೀವಿಸುತ್ತಾ ನಮ್ಮ ತಂದೆ ತಾಯಿಗಳು ಪಟ್ಟಂತಹ ಶ್ರಮ, ನಮ್ಮ ಕುಟುಂಬಸ್ಥರು ಮಾಡಿದಂತಹ ತ್ಯಾಗ, ವಿಶೇಷವಾಗಿ ಮತೆಯಾಸ್ ಮತ್ತು ಕುಟುಂಬಸ್ಥರು ಮಾಡಿದಂತಹ ತ್ಯಾಗದ ಸ್ಮರಣೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ಆ ತ್ಯಾಗದ ಸ್ಮರಣಾರ್ಥವಾಗಿ ಇವತ್ತು ಇಲ್ಲೊಂದು ಸುಂದರವಾದ ಕ್ರೈಸ್ತ ಸಮುದಾಯ ಉದ್ಭವವಾಗಿದೆ. ಇಲ್ಲೊಂದು ಸುಂದರವಾದ ಕ್ರಿಸ್ತನಿಗೆ ಸಾಕ್ಷಿಯನ್ನು ನೀಡುವಂಥ ಹೂತೋಟ ಇಲ್ಲಿ ಉದ್ಭವವಾಗಿದೆ. ಕಾಫಿ ಮತ್ತು ಚಹಾ ತೋಟಗಳ ನಡುವೆ ಈ ವಿಶ್ವಾಸದ ತೋಟವೂ ಸಹ ಬಹಳ ಫಲಭರಿತವಾಗಿ ಹಸಿರುಮಯವಾಗಿ ಈ ಭಾಗದಲ್ಲಿ ಬೆಳೆಯುತ್ತಾ ಇದೆ. ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಹಾಗಾಗಿ ನಾನೆಂದೇ ಇವತ್ತು ಚಾರಿತ್ರಿಕ ದಿವಸ. ಈ ಇತಿಹಾಸದ ಪುಟಗಳಲ್ಲಿ, ಕೆಳಗೂರಿನ ಇತಿಹಾಸದ ಪುಟಗಳಲ್ಲಿ ಈ ದಿವಸ ಸೇರ್ಪಡೆಗೊಳ್ಳುವಾಗ ಈ ಒಂದು ಐತಿಹಾಸಿಕ ವೇದಿಕೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗುತ್ತಾ ಇದ್ದೇವೆ. ಜಾನ್ ಹರ್ಬರ್ಟ್ ಡೆನ್ನಿಸ್ ಜೆ ಹಾರ್ಟ್ ಹೇಳ್ತಾನೆ, ವಾಟ್ ಈಸ್ ಜೂಬಿಲಿ? ಜೂಬಿಲಿ ಅಂದರೆ ಒಂದು ಕ್ಷಣ ನಿನ್ನ ದೇವರು ಮಾಡಿದಂತಹ ಎಲ್ಲ ಮಹಾಕಾರ್ಯವನ್ನು ಮೆಲುಕು ಹಾಕಿ ಧ್ಯಾನಿಸುವ ಸುಸಮಯವೇ ಸುದಿನವೇ ಜೂಬಿಲಿ ಮಹೋತ್ಸವ ಅಂಥೇಳಿ ಡೆನ್ನಿಸ್ ಜೆ ಹಾರ್ಟ್ ಹೇಳ್ತಾನೆ. ವಾಟ್ ದ ಲಾರ್ಡ್ ಹ್ಯಾಸ್ ಡನ್ ಆಲ್ ದ ವಂಡರ್ಸ್, ಪಾಸಿಂಗ್ ಫಾರ್ ಎ ಮೂಮೆಂಟ್ ಆ್ಯಂಡ್ ಥ್ಯಾಂಕಿಂಗ್ ಹಿಮ್ ಈಸ್ ಎ ಜೂಬಿಲಿ ಎಂಬುದಾಗಿ ಮಾತಿನ ಅರ್ಥ. ಕೆಳಗೂರು ಸಮುದಾಯ ಮತ್ತು ಇಲ್ಲಿ ನೆರೆದಿರುವ ಭಕ್ತ ಸಮೂಹ ಇದಕ್ಕೆ ಸಾಕ್ಷಿಯಾಗುತ್ತಾ ನಿಂತಿದೆ. ಇವತ್ತು ಕ್ರಿಸ್ತರಂತೆ ಬಾಳಲು, ಕ್ರಿಸ್ತ ಪ್ರೀತಿಯನ್ನು ಸಾರಲು, ಕ್ರಿಸ್ತನಿಗೆ ಸಾಕ್ಷಿಯಾಗಲು ನಮ್ಮ ಸಮುದಾಯ ಸದಾ ಇಲ್ಲಿ ಆ ವಿಶ್ವಾಸ ತೋಟದಲ್ಲಿ ಬೆಳೆಯುತ್ತಾ ಇದೆ. ಎವ್ರಿ ಜೂಬಿಲಿ ಹ್ಯಾಸ್ ಎ ರೀಸನ್ ಟು ಥಿಂಕ್ ಆ್ಯಂಡ್ ಇಟ್ ಈಸ್ ಎ ಸೀಸನ್ ಟು ಥ್ಯಾಂಕ್. ಪ್ರತಿಯೊಂದು ಜೂಬಿಲಿಗೂ ಒಂದು ಕಾಲವಿದೆ ಮತ್ತು ಒಂದು ಕಾರಣವಿದೆ. ಹಾಗಾಗಿ ನಾವು ಇವತ್ತು ಈ ಜೂಬಿಲಿ ಸಂವತ್ಸರವನ್ನು ವಿ ಆರ್ ಸೆಲೆಬ್ರೇಟಿಂಗ್ ದ ಜೂಬಿಲಿ ಇಯರ್ ಆಫ್ ಸೆಂಟ್ ಸ್ಯಾತುರ್ನೈನ್ ಚಾಪಲ್. ಯೋಚಿಸಲು ನಿಂತರೆ ಕ್ಷಣ ಇದೆ, ದೇವರಿಗೆ ಕೃತಜ್ಞತೆ ಸಲ್ಲಿಸಲು ನೂರಾರು ಕಾರಣ. ವೆನ್ ವಿ ಪಾಸ್ ಟು ಥಿಂಕ್ ವಿ ಹ್ಯಾವ್ ಎವ್ರಿ ಕಾಸ್ ಟು ಥ್ಯಾಂಕ್ ಎಂಬುದಾಗಿ. ಹಾಗಾಗಿಯೇ ಇವತ್ತು ನಾವೆಲ್ಲರೂ ಕೂಡ ಬಲಿಪೂಜಾರ್ಪಣೆಯಲ್ಲಿ ಧ್ಯಾನಾಸಕ್ತರಾಗಿ ದೇವರು ಮಾಡಿದಂಥ ಎಲ್ಲ ಮಹತ್ ಕಾರ್ಯಗಳನ್ನು ಮನಪೂರ್ವಕವಾಗಿ ನೆನೆದು ಆ ತ್ರಯೇಕ ದೇವರಿಗೆ ನಮ್ಮ ಪಾಲಕ ಸಂತ ಸತುರ್ನೈನ್ ಇವರ ಮೂಲಕ ನಾವು ಕೃತಜ್ಞತೆಯನ್ನು, ಧನ್ಯವಾದವನ್ನು ಸಲ್ಲಿಸಿದ್ದೇವೆ. ಮುಂದಿನ ಈ ಧನ್ಯತಾ ಕಾರ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ. ನಾನೀಗ ಶ್ರೀಯುತ ವಲೇರಿಯನ್ ಪಿರೇರಾ ಈ ಕಾರ್ಯಕ್ರಮದ ಕಾರ್ಯ ನಿರೂಪಕರು ಅವರಾಗಿದ್ದಾರೆ, ಅವರನ್ನು ಈ ವೇದಿಕೆಗೆ ಸ್ವಾಗತಿಸುತ್ತೇನೆ. ಈ ಧನ್ಯತಾ ಕಾರ್ಯ ಒಂದು ಪುಟ್ಟ ಅಭಿನಂದನಾ ಹಾಗೂ ಸನ್ಮಾನ ಕಾರ್ಯದಲ್ಲಿ ನಾವೆಲ್ಲರೂ ಧನ್ಯತಾ ಭಾವದಿಂದ ಪಾಲ್ಗೊಳ್ಳೋಣ. 12:30 ಭೋಜನವನ್ನು ತಮಗೆಲ್ಲರೂ ಕೂಡ ಕೊಡಲಾಗುತ್ತೆ. ಹಾಗಾಗಿ ಸಾವಧಾನವಾಗಿ, ಸಾವಕಾಶವಾಗಿ, ಯಾವುದೇ ಗಲಾಟೆ ಮಾಡದಲೇ ಎಲ್ಲರೂ ಕೂಡ ನಮ್ಮ ಸಹೋದರ ಸಹೋದರಿಯರು ಈ ಒಂದು ಅಭಿನಂದನಾ ಕಾರ್ಯ, ಧನ್ಯತಾ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿ ತಮ್ಮೆಲ್ಲರನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಮಧ್ಯೆ ಮಾಧ್ಯಮ ಮಿತ್ರರಿದ್ದಾರೆ, ಪತ್ರಕರ್ತರ ಸ್ನೇಹಿತರಿದ್ದಾರೆ, ಅವ್ರಿಗೂ ಕೂಡ
ಪೂಜ್ಯ ಧರ್ಮಾಧ್ಯಕ್ಷರ ಪರವಾಗಿ, ನನ್ನ ಪರವಾಗಿ, ಎಲ್ಲ ಸಭಿಕರ ಪರವಾಗಿ ಸ್ವಾಗತವನ್ನು ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ದಿವ್ಯವಾಣಿ ತಂಡದವರು ವಿನೋದ್ ಗಂಗೊಳ್ಳಿ ಮತ್ತು ತಂಡದವರ ಪುತ್ರರು ಈ ಕಾರ್ಯಕ್ರಮವನ್ನು ಬಿತ್ತರಪಡಿಸ್ತಾ ಇದ್ದಾರೆ. ವಿಶ್ವದಾದ್ಯಂತ ನಮ್ಮ ಕಥೋಲಿಕ ಪ್ರಪಂಚದಲ್ಲಿ ಈ ಕಾರ್ಯಕ್ರಮ ಬಿತ್ತರಗೊಳ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಭೆಯ ಗೌರವವನ್ನು, ಇದರ ಘನತೆಯನ್ನು ಕಾಪಾಡಿಕೊಂಡು ಈ ಒಂದು ಕಾರ್ಯದಲ್ಲಿ ಶಿಸ್ತುಬದ್ಧವಾಗಿ ಭಾಗವಹಿಸೋಣ. ಆತ್ಮೀಯರೇ, ದೇವರೇ ಕರುಣಿಸಿದ ದಿನವಿದು. ತುತ್ತೂರಿ ಊದಿ ಹರ್ಷಿಸಿ ಸಂತೋಷ ಪಡೋಣ. ಸೋಮೆಸ್ತಾಂಗ್ ದೇವ್ ಬರೋ ದೀಸ್ ದೇವ್. ಗುಡ್ ಮಾರ್ನಿಂಗ್, ಶುಭೋದಯ, ಸುಪ್ರಭಾತ್, ಉಪ್ರಭಾತ್. ಇಲ್ಲಿ ಅಸ್ಸಾಂನವರಿದ್ದಾರೆ, ಹಿಂದಿಯವರಿದ್ದಾರೆ. ಎಲ್ಲರಿಗೂ ಒಂದು ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇಂದು ನಮಗೆ ಬಹಳ ಸಂತೋಷದ ದಿನ, ಸಂಭ್ರಮದ ದಿನ. ನಮ್ಮ ದೇವಾಲಯವನ್ನು ಕಟ್ಟಿ 75 ವರ್ಷಗಳ ಅಮೃತ ಮಹೋತ್ಸವವನ್ನು ನಾವು ಇಂದು ಆಚರಿಸುತ್ತಿದ್ದೇವೆ. ಇದು ಸಂತ ಸತುರ್ರವರಿಗೆ ಸಮರ್ಪಿಸಲ್ಪಟ್ಟಿರುವ ನಮ್ಮ ಕಿರು ದೇವಾಲಯದ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ನಾವಿಲ್ಲಿ ನೆರೆದಿದ್ದೇವೆ. ಜೂಬಿಲಿಗಳು ಸಮೃದ್ಧಿಯ ಸಂಕೇತ. ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಯಾವುದೇ ಘಟನೆಯ ವಾರ್ಷಿಕ ಉತ್ಸವದ ಮೈಲುಗಲ್ಲುಗಳನ್ನು ಜೂಬಿಲಿಯಾಗಿ ಆಚರಿಸುವುದು ವಾಡಿಕೆ ಮತ್ತು ಒಡಂಬಡಿಕೆಯಲ್ಲಿ ದೇವರೇ ನಿರ್ದೇಶಿಸಿರುವ ಆಜ್ಞೆ ಕೂಡ. ಇದೊಂದು ಸುಗ್ಗಿ ಹಬ್ಬ. ಇತ್ತೀಚೆಗಷ್ಟೇ ನಾವು ಜನವರಿ 14ರಂದು ಸುಗ್ಗಿ ಹಬ್ಬವನ್ನು ಆಚರಿಸಿದ್ದೇವೆ. ನಮಗೂ ಇವತ್ತು ಸುಗ್ಗಿ ಹಬ್ಬ ಅಂದರೆ ತಪ್ಪಾಗಲಾರದು. ಅಂತೆಯೇ ನಾವು ಇಂದು ನಮ್ಮ ದೇವಾಲಯದ ಅಮೃತ ಮಾತನ್ನು ಆಚರಿಸಿರುವ ಈ ಸಂದರ್ಭದಲ್ಲಿ ಈಗಾಗಲೇ ಭವ್ಯ ಬಲಿಪೂಜೆಯಲ್ಲಿ ದೇವರಿಗೆ, ಪಾಲಕ ಸಂತ ಸತುರ್ರವರಿಗೆ, ದೇವಾಲಯದ ನಿರ್ಮಾತೃಗಳಿಗೆ, ಇಲ್ಲಿ ಸೇವೆ ಸಲ್ಲಿಸಿ ನಿತ್ಯ ವಿಶ್ರಾಂತಿಯಲ್ಲಿರುವ ಗುರುಗಳಿಗೆ, ಕನ್ಯಾಸ್ತ್ರೀಯರಿಗೆ ಮತ್ತು ಭಕ್ತಾದಿಗಳನ್ನು ಸ್ಮರಿಸಿ ಕೃತಜ್ಞತೆಗಳನ್ನು ಸಲ್ಲಿಸಿರುತ್ತೇವೆ. ಈಗ ನಾವು ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ನೃತ್ಯದೊಂದಿಗೆ ಆರಂಭಿಸುತ್ತಿದ್ದೇವೆ. ಪ್ರಭು ನಮಗೆ ಮಹತ್ಕಾರ್ಯ ಮಾಡಿದುದು ಖಚಿತ, ಎಂತಲೇ ನಾವು ಆನಂದಭರಿತರಾಗುವುದು ಉಚಿತ. ಕೀರ್ತನೆ 126 11ರ ವಾಕ್ಯ. ಈಗ ಇರೆಬಲ್ ಕಾನ್ವೆಂಟ್ ಶಾಲೆಯ ಮಕ್ಕಳಿಂದ, ಕನ್ನಡ ಮೀಡಿಯಂ ಶಾಲೆಯ ಮಕ್ಕಳಿಂದ ಪ್ರಾರ್ಥನಾ ನೃತ್ಯ.
ಆತ್ಮೀಯರೇ, ಈಗ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸುವ ಕಾರ್ಯ. ನಾನು ವಿನಂತಿಸುತ್ತೇನೆ, ದಯವಿಟ್ಟು ನಮ್ಮ ಅತಿ ಪೂಜ್ಯ ಧರ್ಮಾಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆತ್ಮಿಕವಾಗಿ ಸ್ವಾಗತಿಸಲು ನಮ್ಮ ತೋಟದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಂಜಯ್ ಮತೇಸರ್ ಅವರು ಬರುತ್ತಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲ ಪರವಾಗಿ ಈ ವೇದಿಕೆಗೆ ಆಹ್ವಾನಿಸುತ್ತೇನೆ. Yes, here comes the managing trustee, Mr. Sanjay Matthias, to welcome the gathering. Welcome, Mr. Sanjay. Swami, Bishop of Chikmagalur, the Dean of Balehanur, Father Paul D'Souza, all the priests and nuns, our MLA, I think, President, Gram Panchayat President, Sri MP Pradeep, our Matthias family, my father and mother, Peter and Lorna Matthias, my uncle and aunt, Paul and Eva Matthias. Our senior member, unfortunately, because one of our family members passed away, had to leave suddenly yesterday, but they are here with spirit. Uncle Dennis and Auntie Jenny, he's Uncle Eddie's son, and my cousin Vivek. SI Balur Police, Srinath Reddy, our union leaders, Sri Selvam and Sri Shivanand Swami, our very friendly neighboring family coffee planters, Mr. Gowda is here, and other neighboring family partners, welcome. Our devoted chapel council, Mr. Anthony Pais, our Gurukar, Srimati Stella Pereira, the other representatives and council members of Hirabal Parish, our ex-staff and workers. Again, all this wouldn't have been possible without your devotion and help to make this possible. Our fellow neighboring parish people, and finally, not the least, our current staff and workers and Kelagur family. Again, we deeply appreciate your support and help to making this happen. We welcome you to this joyous occasion as we gather to celebrate the Platinum Jubilee of our Kelagur Chapel today. We reflect on the rich tapestry of faith, fellowship, and shared experiences that have shaped us into a close-knit family we are today. Let us give thanks for the countless moments of inspiration, growth, and love that have defined our journey together. As we commemorate this milestone, let our hearts be filled with gratitude for the blessings of the past and anticipation for the bright future that awaits us. May the spirit of unity and faith continue to guide us as we embark on the next of our collective journey. Namma Chapel Amrut Swagat 75 ne ಈ ಆಚರಣೆಯಲ್ಲಿ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಯಾರನ್ನು ಬಿಡದೆ ನಿಮ್ಮೆಲ್ಲರನ್ನು ಅವರು ಸ್ವಾಗತಿಸಿದ್ದಾರೆ. ಯಾರಾದರೂ ಬಿಟ್ಟಲ್ಲಿ ಯಾರು ಬೇಜಾರು ಮಾಡಬೇಡಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ
ಯಾರಿಗಾದ್ರೆ ಬಿಟ್ಟಲ್ಲಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಾವು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಈ ಆಚರಣೆ ಆರಂಭಿಸುತ್ತೇವೆ. ನಾನು ಈಗ ಆಮಂತ್ರಣ ಕೊಡುತ್ತೇನೆ. ಮಾನ್ಯ ಧರ್ಮಾಧ್ಯಕ್ಷರು ಮತ್ತು ಗುರುಗಳು ಮುಂದೆ ಬರುವುದು ಮತ್ತು ದೀಪವನ್ನು ಬೆಳಗಿಸುವುದು. ಅದೇ ರೀತಿ ಮತೇಸ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಕಮ್ ಟು ಲೈಟಿಂಗ್ ದೀಪ. ಆ್ಯಂಡ್ ನಮ್ಮ ರಾಜಕೀಯ ಮುಖಂಡರಿದ್ದಾರೆ ಮತ್ತು ನಮ್ಮ ಹಿರಿಯ ಸ್ಟಾಫ್ಗಳಿದ್ದಾರೆ, ಅವರು ಬಂದು ಈ ದೀಪವನ್ನು ಬೆಳಗಿಸುವುದು. ಬೆಳಕು ನಮ್ಮೆಲ್ಲರಲ್ಲಿ ಹರಡಲಿ ಎಂಬ ಆರೈಕೆ. ಮಂತ್ರದ ಅರ್ಥ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ನಮ್ಮನ್ನು ಮುನ್ನಡೆಸು ಓ ದೇವ. ದೀಪ ಬೆಳಗಿಸಿದ ಸರ್ವರಿಗೂ ಹೃದಯಪೂರ್ವಕ ವಂದನೆಗಳು. ಅತಿ ವಂದನೀಯ ಧರ್ಮಾಧ್ಯಕ್ಷರೇ, ವಂದನೀಯ ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ಕೆಳಗೂರು ಮತೇಸ್ ಕುಟುಂಬದವರೇ, ಕೆಳಗೂರು ಉಪಧರ್ಮ ಕೇಂದ್ರದ ಹಾಗೂ ಇಲ್ಲಿ ನೆರೆದ ಸರ್ವ ಜನರೇ, ಕೆಳಗೂರು ಸಂತ ಸತೂರ್ನಿನ್ ಕಿರುದೇವಾಲಯದ ಅಮೃತ ಮಹೋತ್ಸವ 75ನೇ ಸವಿ ಸ್ಮರಣೋತ್ಸವದ ಈ ಸುಸಂದರ್ಭದಲ್ಲಿ ಈ ಉಪಧರ್ಮ ಕೇಂದ್ರವು ಸಾಗಿ ಬಂದ ಹಾದಿಯ ಸಂಕ್ಷಿಪ್ತ ಪಕ್ಷಿನೋಟವನ್ನು ತಮ್ಮ ಸನ್ನಿಧಿಯಲ್ಲಿಡಲು ಹರ್ಷಪಡುತ್ತೇನೆ. ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿಗೆ ಒಳಪಟ್ಟ ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಕಾಫಿ ಮತ್ತು ಟೀ ಬೆಳೆಗೆ ಪ್ರಸಿದ್ಧವಾದ ಚಿಕ್ಕ ಊರು ಕೆಳಗೂರು. 1926ರಲ್ಲಿ ಕೆಳಗೂರು ಕಾಫಿ ಮತ್ತು ಟೀ ತೋಟವನ್ನು ದಿವಂಗತ ಸತುರ್ನಿನ್ ಲೂಯಿಸ್ ಮತೇಸ್ರವರು ಪ್ರಾರಂಭಿಸಿದರು. ಹಲವು ಜಾತಿಗಳ ಧರ್ಮಗಳ ಜನರಿಗೆ ಜೀವನ ಉಪಾಯಕ್ಕಾಗಿ ಆಶ್ರಯದಾತರಾಗಿದ್ದ ಪೂಜ್ಯರು ಮೂಡಿಗೆರೆಯಿಂದ ಅಂದಿನ ಧರ್ಮಗುರುಗಳನ್ನು ಕರೆಯಿಸಿ ತಮ್ಮ ನಿವಾಸದಲ್ಲಿ ಕ್ರೈಸ್ತರಿಗೆ ತಮ್ಮ ಧಾರ್ಮಿಕ ಅವಶ್ಯಕತೆಗಳನ್ನು ಪೂರೈಸಲು ಅನುವು ಮಾಡಿಕೊಟ್ಟಿದ್ದರು. 1943ರಲ್ಲಿ ಮೂಡಿಗೆರೆಯ ಉಪಧರ್ಮ ಕೇಂದ್ರವಾಗಿದ್ದ ಹಿರೇಬೇಲನ್ನು ಸ್ವತಂತ್ರವಾದ ಧರ್ಮ ಕೇಂದ್ರವನ್ನಾಗಿ ಘೋಷಿಸಿದಾಗ ಕೆಳಗೂರು ಪ್ರದೇಶವು ಹಿರೇಬೇಲ್ ಧರ್ಮ ಕೇಂದ್ರದ ವ್ಯಾಪ್ತಿಗೆ ಒಳಪಟ್ಟಿತು. ಜನರ ಲೌಕಿಕ ಹಾಗೂ ಆತ್ಮಿಕ ಅವಶ್ಯಕತೆಗಾಗಿ ಸದಾ ಸ್ಪಂದಿಸುತ್ತಿದ್ದ ದಿವಂಗತ SL ಮತೇಸ್ರವರಿಗೆ ಆರ್ಥಿಕ ಅಡಚಣೆಯಿಂದಾಗಿ ದೇವಾಲಯವೊಂದನ್ನು ಕಟ್ಟಿಸಿಕೊಡಲು ಆಸ್ಪದ ಆಗಿಲ್ಲವ ಕೊರಗು ಸದಾ ಇತ್ತು. ಜಗದ್ಗುರು 11ನೇ ಪಿಯೂಸ್ರವರಿಂದ ಶ್ರೀಯುತ SL ಮತೇಸ್ರವರಿಗೆ ದ ನೈಟ್ಹುಡ್ ಆಫ್ ಸೈಂಟ್ ಗ್ರೆಗರಿ ದ ಗ್ರೇಟ್ ಹಾಗೂ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಆಫ್ ಇಂಡಿಯಾ ಇವರಿಂದ ದಿವಾನ್ ಬಹದ್ದೂರ್ ಮತ್ತು ನಾಲ್ವಡಿ ಕೃಷ್ಣರಾಜ್ ಒಡೆಯರಿಂದ ಗೋಲ್ಡನ್ ಮೆಡಲ್ ಎಂಬ ಬಿರುದು ಕೊಡಲ್ಪಟ್ಟಿತ್ತು. ಇವರ ಸುಪುತ್ರರಾಗಿದ್ದ ಕಾಶ್ಮೀರ್, ಜಾರ್ಜ್, ಎಡ್ವರ್ಡ್ ಹಾಗೂ ಹೆರಿ ಇವರು ತಮ್ಮ ತಾಯಿ ಸ್ಟೆಫಾನಿಯಾ ಮತೇಸ್ರ ಆಶಯದಂತೆ ದೇವಾಲಯ ಕಟ್ಟುವ ತಂದೆಯ ಕನಸನ್ನು ನನಸು ಮಾಡಲು ನಿರ್ಧರಿಸಿ ಕಾರ್ಯತತ್ಪರರಾಗಿ ದಿವಾನ್ ಬಹದ್ದೂರ್ SL ಮತೇಸ್ರವರ ಜನ್ಮದಿನವಾದ ನವೆಂಬರ್ 29, 1948ರಂದು ಕೆಳಗೂರು ಕಾಫಿ ಮತ್ತು ಟೀ ತೋಟದಲ್ಲಿ ಸಂತ ಸತುರ್ನಿರವರಿಗೆ ಸಮರ್ಪಿಸಲ್ಪಟ್ಟ ಸುಂದರ ದೇವಾಲಯವನ್ನು ಉದ್ಘಾಟನೆಗೊಳಿಸಿದರು. ಅಂದಿನ ಮೈಸೂರು ಧರ್ಮಕ್ಷೇತ್ರ ವಂದನೀಯ ಧರ್ಮಾಧ್ಯಕ್ಷರಾಗಿದ್ದ ಅತಿ ಪೂಜ್ಯ ರೇನಾ ಫ್ಯೂಗರ್ ಅವರು ಈ ದೇವಾಲಯವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿ ಭಕ್ತಾದಿಗಳಿಗೆ ಲೋಕಾರ್ಪಣೆ ಮಾಡಿದರು. ಅಂದಿನಿಂದ ಇಂದಿನವರೆಗೂ ಕೆಳಗೂರು ಕಿರುದೇವಾಲಯವು ಹಿರೇಬೇಲ್ ಧರ್ಮಕೇಂದ್ರ ಉಪಧರ್ಮ ಕೇಂದ್ರವಾಗಿರುತ್ತದೆ. ಇಂಥ ಅಮೂಲ್ಯ ಕೊಡುಗೆಗಳನ್ನಿತ್ತ ಕೆಳಗೂರು ಮತೇಸ್ ಕುಟುಂಬದವರನ್ನು ಕೆಳಗೂರು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಕೃತಜ್ಞತೆಯಿಂದ ಸ್ಮರಿಸುತ್ತಾರೆ. ಅಂದಿನಿಂದ ನಿರಂತರವಾಗಿ ಪ್ರತಿ ಭಾನುವಾರ ಎಲ್ಲ ಹಬ್ಬಗಳು ಹಾಗೂ ವಿಶೇಷ ದಿನಗಳಂದು ಬೆಳಗ್ಗೆ 7 ಗಂಟೆಗೆ ಬಲಿಪೂಜೆ ಮತ್ತು ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತಿರುತ್ತವೆ.
ಈ ದೇವಾಲಯವನ್ನು ಕಟ್ಟಿಸುವ ಸಮಯದಲ್ಲಿ ಲೂರ್ದ್ ಮಾತೆಯ ಭವ್ಯ ಗವಿಯನ್ನು ನಿರ್ಮಿಸಲಾಗಿದೆ. ಇಂದು ಈ ಗವಿಯು ಭಾವೈಕ್ಯತೆಗೆ ಹೆಸರುವಾಸಿಯಾಗಿದೆ. ಪ್ರತಿದಿನ ಜನರು ಗವಿಯ ಬಳಿ ಬಂದು ಪ್ರಾರ್ಥನೆ ಸಲ್ಲಿಸುವ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. ಪ್ರತಿ ವರ್ಷ ಫೆಬ್ರವರಿ 11ರಂದು ಲೂರ್ದ್ ಮಾತೆಯ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಜಾತಿ ಮತ ಭೇದವಿಲ್ಲದೆ ಆಚರಿಸಲಾಗುತ್ತದೆ. ಸರಿಸುಮಾರು 800ರಷ್ಟು ಭಕ್ತಾದಿಗಳು ಪ್ರಾರ್ಥನೆ ಹರಕೆ ಸಲ್ಲಿಸಿ ಪುನೀತರಾಗುತ್ತಾರೆ. ಈ ದೇವಾಲಯದ ಅಮೃತ ಮಹೋತ್ಸವ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಇಲ್ಲಿ ಸೇವೆ ಸಲ್ಲಿಸಿದ ಧರ್ಮಗುರುಗಳು ಹಾಗೂ ಸಹಾಯಕ ಗುರುಗಳ ಸೇವೆಯನ್ನು ಕೆಳಗೂರು ಮತೇಸ್ ಕುಟುಂಬದವರು ಹಾಗೂ ಕೆಳಗೂರು ಉಪಧರ್ಮ ಕೇಂದ್ರ ದೈವ ಪ್ರಜೆಗಳು ಅಪಾರ ಕೃತಜ್ಞತೆಯಿಂದ ಸ್ಮರಿಸುತ್ತಾರೆ. 13 ಕಿಲೋಮೀಟರ್ ದೂರದ ಹಿರೇಬೇಲ್ ಧರ್ಮ ಕೇಂದ್ರದಿಂದ ಚಳಿ ಮಳೆ ಗಾಳಿ ಎನ್ನದೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಭಾನುವಾರ ಹಾಗೂ ಹಬ್ಬದ ದಿನಗಳಂದು ಈ ಉಪಧರ್ಮ ಕೇಂದ್ರಕ್ಕೆ ಬಂದು ಬಲಿ ಪೂಜೆಯನ್ನು ಅರ್ಪಿಸುತ್ತಾರೆ. ಈ ಎಲ್ಲ ಗುರುವರಿಯರ ನಿಸ್ವಾರ್ಥ ಸೇವೆಯನ್ನು ಕೆಳಗೂರು ಜನತೆ ಎಂದಿಗೂ ಮರೆಯುವಂತಿಲ್ಲ. ಕೆಳಗೂರು ಉಪಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿರುವ ಮೊದಲ ಧರ್ಮಗುರುಗಳು ವಂದನೀಯ ಸ್ವಾಮಿ ಜೆ.ಎ. ಪಿರಾರ. ತದನಂತರ ಈ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದ ಸ್ವಾಮಿ ಫಿಡೆಲಿಸ್ ಪಿಂಟೋ, ಸ್ವಾಮಿ ಜೋ ಮೇರಿ ಲೋಬೋ, ಸ್ವಾಮಿ ಜಿ.ವಿ. ಡಿಸೋಜಾ, ಸ್ವಾಮಿ ಗಿಲ್ಬರ್ಟ್ ಪಿಂಟೋ, ಸಹಾಯಕ ಗುರುಗಳಾದ ಸ್ವಾಮಿ ಫೆಲಿಕ್ಸ್ ವಾಲ್ಟರ್ ಪಿಂಟೋ, ಸ್ವಾಮಿ ಎ. ಶಾಂತಪ್ಪ ಇವರುಗಳು ಸ್ವರ್ಗಸ್ಥರಾಗಿದ್ದಾರೆ. ಕರುಣಾಮಯಿ ಭಗವಂತನು ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ಕರುಣಿಸಲಿ. ಅಂತೆಯೇ ವಂದನೀಯರಾದ ಸ್ವಾಮಿ ಪ್ಯಾಟ್ರಿಕ್ ಡಿಸೋಜಾ, ಸ್ವಾಮಿ ಡೇನಿಯಲ್ ಡಿಸೋಜಾ, ಸ್ವಾಮಿ ಜಾರ್ಜ್ ಡಿಸೋಜಾ, ಸ್ವಾಮಿ ಫ್ರಾನ್ಸಿಸ್ ರಸ್ಕಿನಾ, ಸ್ವಾಮಿ ಆರ್. ರಾಜೇಂದ್ರ, ಸ್ವಾಮಿ ಜಾರ್ಜ್ ಅಂದ್ರಾದೆ, ಸಹಾಯಕ ಗುರುಗಳಾಗಿ ಸ್ವಾಮಿ ಜೆ.ಬಿ. ಕಸ್ತೂಲಿನೋ, ಸ್ವಾಮಿ ಸುನಿಲ್ ಪ್ರಕಾಶ್ ರೋಡಿಗಸ್ ಮತ್ತು ಸ್ವಾಮಿ ಅವಿನ್ ಮೈಕಲ್ ಇವರೆಲ್ಲರೂ ಜನರ ಆಧ್ಯಾತ್ಮಿಕ ಅವಶ್ಯಕತೆಗಳನ್ನು ಪೂರೈಸುವತ್ತ ವಿಶೇಷ ಕಾಳಜಿ ವಹಿಸಿದರು. ಇಲ್ಲಿ ಸೇವೆ ಸಲ್ಲಿಸಿದ ಗುರುಗಳು ಉತ್ತಮ ಪ್ರಬೋಧಕರು, ಸಂಘಟಕರು, ಬೈಬಲ್ ವಿದ್ವಾಂಸರು, ಸಂಗೀತಗಾರರು, ಬರಹಗಾರರು, ಜನರಲ್ಲಿ ಆಧ್ಯಾತ್ಮಿಕ ಸಂಚಲನವನ್ನು ಮೂಡಿಸಿದವರು ಆಗಿರುತ್ತಾರೆ. ಗುರುಗಳ ಕಾರ್ಯತತ್ಪರತೆ, ದೈವಭಕ್ತಿ, ಕರ್ತವ್ಯ ನಿಷ್ಠೆಗಳಿಂದ ಜನರಿಗೆ ಉತ್ತಮ ಮಾರ್ಗದರ್ಶನ ದೊರಕಿದೆ. ವಂದನೀಯ ಸ್ವಾಮಿ ಆರ್. ರಾಜೇಂದ್ರ ಇವರ ಮುಂದಾಳಿತ್ವದಲ್ಲಿ ನವೆಂಬರ್ 29, 2008ರಂದು ನಮ್ಮ ದೇವಾಲಯದ 60 ವರ್ಷದ ಮಹೋತ್ಸವವನ್ನು ಸಂಭ್ರಮದಿಂದ ಕೊಂಡಾಡಲಾಗಿತ್ತು. ಇವರೆಲ್ಲರ ನಿಸ್ವಾರ್ಥ ಸೇವೆಗೆ ನಾವು ತಲೆಬಾಗಿ ವಂದಿಸುತ್ತೇವೆ. ದಯಾಮಯ ದೇವರು ಅವರೆಲ್ಲರಿಗೆ ಆರೋಗ್ಯ ಭಾಗ್ಯ ನೀಡಿ ಎಲ್ಲ ರೀತಿಯಿಂದ ಸಂರಕ್ಷಣೆ ಮಾಡಲಿ ಎಂದು ಹಾರೈಸುತ್ತೇವೆ. ಪ್ರಸ್ತುತ ಯುವ ಗುರು ವಂದನೀಯ ಸ್ವಾಮಿ ಡೇವಿಡ್ ಪ್ರಕಾಶ್ ಪಾದರಸದಂಥ ಚುರುಕಿನ ಗುಣವನ್ನು ಹೊಂದಿದವರಾಗಿದ್ದಾರೆ. ಬೆಟ್ಟದೆತ್ತರದ ಕನಸುಗಳನ್ನು ಕಟ್ಟಿ ಅದನ್ನು ನನಸಾಗಲು ಹೊರಟಿದ್ದಾರೆ. 1 ವರ್ಷದಲ್ಲಿ ಪೂಜ್ಯರು ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ. ಧಾರ್ಮಿಕ, ಸಾಮಾಜಿಕ, ಪಾಲನಾ ಹಾಗೂ ಆರ್ಥಿಕ ಪ್ರಗತಿಗೆ ಶಕ್ತಿ ಮೀರಿ ದುಡಿತಿದ್ದಾರೆ. ಇವರ ಕಾರ್ಯಚತುರತೆ, ಶ್ರದ್ಧೆ, ಭಕ್ತಿ, ಪ್ರತಿಭೆ, ಜನರೊಡನೆ ಇರುವ ಒಡನಾಟ, ವಾಕ್ಚಾತುರ್ಯ, ಆತ್ಮೀಯತೆ, ಪಾಂಡಿತ್ಯ ಎಂಥವರನ್ನು ಮಂತ್ರಮುಗ್ಧರನ್ನಾಗಿ ಮಾಡುವಂಥದ್ದು. ಇಂಥ ಅದ್ಭುತ ಚೇತನವನ್ನು ನಮಗೆ ದಯಪಾಲಿಸಿದ ದೇವರಿಗೆ ಹಾಗೂ ಧರ್ಮಾಧ್ಯಕ್ಷರಿಗೆ ಅನಂತ ವಂದನೆಗಳು. ಈ ಗುರುಗಳಿಗೆ ಅವರ ಪಾಲನಾ ಕಾರ್ಯದಲ್ಲಿ ಯಶಸ್ಸನ್ನು ಹಾಗೂ ಭಗವಂತನ ಕೃಪೆಯನ್ನು ಸದಾ ಅವರೊಂದಿಗೆ ಇರಲೆಂದು ನಮ್ಮ ಆಶಯ. ನಮ್ಮ ಧರ್ಮಕ್ಷೇತ್ರದ ಹಿಂದಿನ ಧರ್ಮಾಧ್ಯಕ್ಷರಾದ ಅತೀ ವಂದನೀಯ ಅಲ್ಫೋನ್ಸಸ್ ಮತೇಯಸ್, ದಿವಂಗತ ವಂದನೀಯ ಜೆ.ಬಿ. ಸೆಕ್ವೇರ ಮತ್ತು ಪ್ರಸ್ತುತ ಧರ್ಮಾಧ್ಯಕ್ಷ ಅತೀ ವಂದನೀಯ ಟಿ. ಅಂತೋನಸ್ವಾಮಿಯವರನ್ನು ನಾವು ತುಂಬು ಹೃದಯದಿಂದ ವಂದಿಸುತ್ತೇವೆ. ನಮ್ಮ ಧರ್ಮಕ್ಷೇತ್ರದ ಹಿಂದಿನ ಕೆಳಗೂರು ಉಪಧರ್ಮ ಕೇಂದ್ರದಿಂದ ಪೌಸ್ತಿನ್ ಬ್ರ್ಯಾಂಗ್ ಒಬ್ಬ ಗುರುಗಳು ಅಭಿಷೇಕಿಸಲ್ಪಟ್ಟಿದ್ದಾರೆ. ಹಾಗೂ ಹಲವು ಧರ್ಮ ಭಗಿನಿಯರು ವಿವಿಧ ಧಾರ್ಮಿಕ ಸಮುದಾಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಕಿರು ದೇವಾಲಯ ಸ್ಥಾಪನೆಯಾಗಿದ್ದ ಕಾಲದಲ್ಲಿ ದೇವಾಲಯದ ತುಂಬ ಭಕ್ತರು ಸೇರುತ್ತಿದ್ದರು. ಕಾಲಕ್ರಮೇಣ ಅಭಿವೃದ್ಧಿ ಹೊಂದಿದಂತೆ ಯುವ ಜನಾಂಗ ಶಿಕ್ಷಣ, ಉದ್ಯೋಗ ಹಾಗೂ ಸ್ವಂತ ನೆಲೆಯನ್ನು ಹರಸಿ ಪಟ್ಟಣಗಳತ್ತ ವಲಸೆ ಹೋದ ಕಾರಣ ಕ್ರೈಸ್ತ ಸಮುದಾಯದ ಜನಸಂಖ್ಯೆ ಕಡಿಮೆಯಾಯಿತು. ಆದರೂ ಇಲ್ಲೇ ಇರುವ ಭಕ್ತಾದಿಗಳ ಭಕ್ತಿಯ ಸೆಲೆ ಬತ್ತದೆ ಇನ್ನೂ ಉಜ್ವಲವಾಗಿ ಪ್ರಜ್ವಲಿಸುತ್ತಿದೆ ಎಂದು ಹೇಳಲು ಸಂತೋಷಪಡುತ್ತೇನೆ. ಸಂತ ಸತುರ್ನಿನ್ ದೇವಾಲಯವನ್ನು ಕಟ್ಟಿಸಿದ್ದು ಮಾತ್ರವಲ್ಲದೆ ಅಗತ್ಯವಿರುವ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ಬೆಳೆಸಿದ ಕೀರ್ತಿ ಕೆಳಗೂರು ಮತೇಸ್ ಕುಟುಂಬಕ್ಕೆ ಸಲ್ಲುತ್ತದೆ. ವ್ಯವಸ್ಥಾಪಕ ಪಾಲುದಾರರಾಗಿದ್ದ ದಿವಂಗತ ಇ.ಜೆ. ಮತೇಸ್ರವರು ಕಿರು ದೇವಾಲಯ ಹಾಗೂ ಲೂರ್ದ್ ಮತ್ತೆ ಗವಿಯ ನಿರ್ಮಾಣ ಮಾಡಿದ್ದೇ ಅಲ್ಲದೆ ಕೆಳಗೂರು ತೋಟದ ಮೇಗೂರು ಎ ಮತ್ತು ಮೇಗೂರು ವಿ ವಿಭಾಗಗಳಿಂದ ಭಕ್ತಾದಿಗಳಿಗೆ
ಬಲಿಪೂಜೆ ಹಾಗೂ ಇನ್ನಿತರ ಸೇವೆಗಳಿಗೆ ಬಂದು ಹೋಗಲು ಅನುಕೂಲವಾಗುವಂತೆ ವಾಹನ ವ್ಯವಸ್ಥೆ ಕಲ್ಪಿಸಿಕೊಟ್ಟ ಸೌಲಭ್ಯ ಇಂದಿಗೂ ಮುಂದುವರೆದಿದೆ. ಬಲಿಪೂಜೆ ಅರ್ಪಿಸಲು ಹಿರೇಬೇಲ್ ಧರ್ಮ ಕೇಂದ್ರದ ಗುರುಗಳಿಗೆ ಬಂದು ಹೋಗಲು ವಾಹನ ವ್ಯವಸ್ಥೆ ಹಾಗೂ ಕೆಳಗೂರಿನಲ್ಲಿ ತಂಗಲು ವಸತಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಕೆಳಗೂರು ಮತಯಸ್ ಕುಟುಂಬದ ದೈವಾಧೀನರಾಗಿರುವ ಎಲ್ಲರಿಗೂ ಭಗವಂತನು ನಿತ್ಯ ವಿಶ್ರಾಂತಿಯನ್ನು ಕರುಣಿಸಲಿ ಎಂಬುದು ನಮ್ಮ ಪ್ರಾರ್ಥನೆ. ತದನಂತರ ಅಧಿಕಾರಕ್ಕೆ ಬಂದ ಹಿರಿಯ ಶ್ರೇಣಿಯ ನೌಕಾ ಅಧಿಕಾರಿಯಾಗಿದ್ದ ಶ್ರೀ ಪೀಟರ್ ಮತಯಸ್ರವರು ಹಿರಿಯರು ಹಾಕಿಕೊಟ್ಟ ಹಾದಿಯಲ್ಲಿ ಮುನ್ನಡೆದು ದೇವಾಲಯದ ಹಾಗೂ ಭಕ್ತಾದಿಗಳ ಅವಶ್ಯಕತೆಗಳಿಗೆ ಸ್ಪಂದಿಸಿ ಜನಮನ್ನಣೆ ಗಳಿಸಿದ್ದಾರೆ. ಪ್ರಸ್ತುತ ವ್ಯವಸ್ಥಾಪಕರಾಗಿರುವ ಸಂಜಯ್ ಮತಯಸ್ರವರು ಹಿರಿಯರ ಪರಂಪರೆಯನ್ನು ಆಸ್ಥೆಯಿಂದ ಮುಂದುವರಿಸುತ್ತಿದ್ದಾರೆ. ಈ ಎಲ್ಲ ಪ್ರಗತಿಯ ಬೆಳವಣಿಗೆಯಲ್ಲಿ ಕೆಳಗೂರು ತೋಟದ ಸೂಪರ್ಡೆಂಟ್ ಮತ್ತು ಸೇವಾದರ್ಶಿಗಳ ಸೇವೆ ಅನನ್ಯ. ಭಕ್ತಾದಿಗಳು, ಧರ್ಮಗುರುಗಳು ಹಾಗೂ ಮತಯಸ್ ಕುಟುಂಬದವರ ಮಧ್ಯೆ ಕೊಂಡಿಯಾಗಿ ನಿಂತು ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆಯುವಂತೆ ಮಾಡುವ ಇವರ ಸೇವೆ ಸ್ತುತ್ಯಾರ್ಹ. ಹಿರೇಬೈಲಿನ ಸೇಕ್ರೆಡ್ ಹಾರ್ಟ್ ಕಾನ್ವೆಂಟಿನ ಧರ್ಮ ಭಗಿನಿಯರ ನಿಸ್ವಾರ್ಥ ಸೇವೆಯನ್ನು ನಾವು ಮರೆಯುವಂತಿಲ್ಲ. ಪ್ರಸ್ತುತ ಸುಪೀರಿಯರ್ ಸಿಸ್ಟರ್ ಹೆಲಿನ್ ಸಿಕ್ವೇರಾ ಮತ್ತು ಅವರ ಸಮುದಾಯಕ್ಕೆ ಹೃದಯಾಳದ ವಂದನೆಗಳು. ಇಂದಿನ ಸುದಿನವನ್ನು ಕರುಣಿಸಿದ ಸರ್ವಶಕ್ತ ದೇವರಿಗೆ ಧನ್ಯತಾ ಭಾವದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸಂಭ್ರಮದ ಬಲಿಪೂಜೆಯನ್ನು ಅರ್ಪಿಸಿದ ಅತಿ ಪೂಜ್ಯ ಧರ್ಮಾಧ್ಯಕ್ಷರಿಗೆ, ಬಲಿಪೂಜೆಯಲ್ಲಿ ಭಾಗವಹಿಸಿದ ಗುರುವರಿಯರಿಗೆ, ಧರ್ಮ ಭಗಿನಿಯರಿಗೆ, ಭಕ್ತಾದಿ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳು. ಕಿರು ದೇವಾಲಯದ 75 ವರ್ಷಗಳ ಬೆಳವಣಿಗೆಯಲ್ಲಿ ಕಾರಣಕರ್ತ ಎಲ್ಲರಿಗೂ ಕೆಳಗೂರು ಮತಯಸ್ ಕುಟುಂಬದ ಪರವಾಗಿ ಮನದಾಳದ ವಂದನೆಯನ್ನು ಸಲ್ಲಿಸುತ್ತೇನೆ. ಕೆಳಗೂರು ಉಪಧರ್ಮ ಕೇಂದ್ರ ಇತಿಹಾಸದಲ್ಲಿ ಅಮೃತ ಮಹೋತ್ಸವ ಆಚರಣೆ ಅವಿಸ್ಮರಣೀಯ ಘಟನೆ ಹಾಗೂ ಪ್ರಮುಖ ಮೈಲುಗಲ್ಲು. ಕರ್ನಾಟಕದ ಊಟಿ ಎಂದೇ ಖ್ಯಾತಿ ಪಡೆದಿರುವ ಕೆಳಗೂರು ತೋಟದ ಹಚ್ಚ ಹಸಿರಿನ ರಮಣೀಯ ದೃಶ್ಯಗಳು ಅನೇಕ ಪ್ರವಾಸಿಗರನ್ನು ತನ್ನತ್ತ ಸೆಳೆದು ಕಣ್ಮನ ತಣಿಸುತ್ತವೆ. ಇಂಥ ಹಸಿರಿನಲ್ಲಿ ನಮಗೆಲ್ಲ ಭಕ್ತಿಯ ಉಸಿರು ನೀಡುವ ತಾಣವಾದ ನಮ್ಮ ಸಂತ ಸತೂರ್ನಿನ್ ದೇವಾಲಯದ ಮೂಲಕ ಕರುಣಾಳು ದೇವರು ನಮ್ಮೆಲ್ಲರ ಬಾಳಿನಲ್ಲಿ ಸದಾ ಉರಿಯುತ್ತಿರುವ ವಿಶ್ವಾಸದ ದೀಪವಾಗಿ ಭಕ್ತರ ಬಾಳನ್ನು ಹಸನಾಗಿಸಲಿ ಎಂಬುದು ನಮ್ಮ ಹಾರೈಕೆ. ವಂದನೆಗಳು. ಜೈ ಯೇಸು ಕ್ರಿಸ್ತ. ಪಾಲ್ ಸೌಕರ್, ವಿವೇಕ್ ಸೌಕರ್ and madam. Please. ಸಂಜಯ್ ಮತಯಸ್, ಶ್ರೀ ಸಂಜಯ್ ಮತಯಸ್. ಜೋರಾಗಿ ತಪ್ಪಳೆ. ಮುಂದಿನ ನಮ್ಮ ಸನ್ಮಾನ ಫಾದರ್ ಯಾನ್ಸಿ ಪಿಂಟೋ, ಮಾಜಿ ವಲಯ ಗುರುಗಳು. ದಯವಿಟ್ಟು ಮುಂದೆ ಬರಬೇಕು. ಬನ್ನಿ. ಫಾದರ್ ನ್ಯಾನ್ಸಿ ಪಿಂಟೋ ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾನೆ. ಇವರಿಗೆ ಶ್ರೀ ಶತನೂನ್ ಡಿಸೋಜಾ, ಫೆಲಿಸ್ ಸಿಕ್ವೇರಾ, ಪ್ರವೀಣ್ ಸಿಕ್ವೇರಾ ಇದ್ದಾರಾ, ಅನಿಲ್ ಕೆಸ್ತೋಳನ ಇವರು ಸನ್ಮಾನ ಮಾಡಿಸಬೇಕು ಕೇಳ್ಕೊಳ್ತಾನೆ. ದಯವಿಟ್ಟು ಸನ್ಮಾನ ಮಾಡಲಿಕ್ಕೆ ನಾನು ಹೇಳಿದವರು ದಯವಿಟ್ಟು ಇಲ್ಲಿ ಬಂದು ತಯಾರಾಗಿರಬೇಕು. ಮೊದಲೇ ಲಿಸ್ಟ್ ಹೇಳಿದ್ದೀನಲ್ಲ, ದಯವಿಟ್ಟು ಇಲ್ಲಿ ಬಂದು ರೆಡಿಯಾಗಿರಿ. ಮುಂದಿನ ಸನ್ಮಾನ ಶ್ರೀ ನಮ್ಮ ಸೌಕರ್ ಪೀಟರ್ ಮತಯಸ್ರವರಿಗೆ. ಇವರಿಗೆ ಸನ್ಮಾನ ಮಾಡಲಿಕ್ಕೆ ರವಿ, ಉದಯ್, ಮಂಜುನಾಥ್, ಸುರೇಶ್ ರೆಡಿಯಾಗಿರಬೇಕು. ಪೀಟರ್ ಸೌಕರ್ಗೆ ಸನ್ಮಾನ ಮಾಡಲಿಕ್ಕೆ ರವಿ, ಉದಯ್, ಮಂಜುನಾಥ್ ರೆಡಿ ಇರಬೇಕು ಮತ್ತು ಸುರೇಶ್. ಸರ್ ಪೀಟರ್ ಮತಯಸ್.
ಸನ್ಮಾನ ಮಾಡಲಿಕ್ಕೆ ರವಿ, ಉದಯ್ ಕುಮಾರ್, ಮಂಜುನಾಥ್, ಸುರೇಶ್ ಮತ್ತು ಲೋನಾ ಮೇಡಮ್. ದಯವಿಟ್ಟು ಬನ್ನಿ. ಲೋನಾ ಮೇಡಮ್ ಇವರು ನಮ್ಮ ನೋರಿನ್ ಮೇಡಮ್. ದಂಪತಿಗಳಿಗೆ ಒಟ್ಟಾಗಿ ಸನ್ಮಾನ ಮಾಡೋದು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ ಸ್ವಲ್ಪ ತಡವಾಗಿ ನಮ್ಮ ಯೂನಿಯನ್ ಲೀಡರ್ಸ್ಗಳಾದ ಶಿವರಾಮ್ ಸ್ವಾಮಿ ಮತ್ತು ಟಿ ಸಿಲ್ವನ್, ಇವರಿಗೂ ಸಹ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ಈಗ ಬಂದ ನಮ್ಮ ನೆರೆಹೊರೆಯ ಸೌಕರ್ಯಗಳಿಗೂ ಸಹ ಖಾತೆ ಪಟ್ಟಣಗೊಳಿಸಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ನೆಕ್ಸ್ಟ್ ನಮ್ಮ ಪೌರ ಸೌಕರ್ಯಕ್ಕೆ ಸನ್ಮಾನ ಕಿರಣ್, ಬಿ ರವಿ, ಗೋಪಾಲ ಮತ್ತು ಆಶಾಲತಾ. ದಯವಿಟ್ಟು ಅಲ್ಲಿ ಯಾರು ರೆಡಿ ಇಲ್ಲದಿದ್ರೆ ಯಾರಿಗೊಬ್ರು ಕಳಿಸಿಬಿಡಿ. ಪೌಲ್ ಮತ್ತೆ ಸ್ಮತ್ಶ್ರೀ, ಯುವ ಮೇಡಮ್ ಇವರಿಗೆ ಸನ್ಮಾನ. ಪೌಲ್ ಸೌಕರ್ ಮತ್ತು ಯುವ ಮೇಡಮ್ ಅವರಿಗೆ ಕಿರಣ್, ಬಿ ರವಿ, ಗೋಪಾಲ, ಆಶಾಲತಾ. ನೆಕ್ಸ್ಟ್ ಸನ್ಮಾನ ನಮ್ಮ ಮಂಡಲ್ ಪ್ರೆಸಿಡೆಂಟ್ ಅವರಿಗೆ ಶಿವಕುಮಾರ್, ದೊರೆಯನ್, ಬಸವ, ಯಶೋಧ. ಉದರ್ ಬಂತಿನಕ್ಲಿ ಬೇಗ ಬರೋಡಿ ಇಡೆ ಎದ್ದು ಸ್ಟೇಜ್ ಬಂದು ಸನ್ಮಾನ ಮಾಡ್ಕೊಂಡು. ಶಿವಕುಮಾರ್, ದೊರೆಯನ್, ಬಸವ, ಬಸವರಾಜು, ಯಶೋಧ. ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಮನೋಹರ್ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಮಾಂತೇಶ್, ಅಣ್ಣಪ್ಪ, ಕದ್ರೇಶ, ಮಣಿಕಂಠ ರೆಡಿ ಇರಬೇಕು. ಮಾಂತೇಶ್, ಅಣ್ಣಪ್ಪ, ಕದ್ರೇಶ, ಮಣಿಕಂಠ. ಚಪ್ಪಾಳೆ ಹೊಡಿರಿ, ಯಾಕೆ ಸುಮ್ಮನೆ ಕೂತಿದ್ದೀರಾ? ಸನ್ಮಾನ ಮಾಡುವಾಗ ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ. ನಿಮ್ಗೂ ಖುಷಿ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಮಂಡಲ್ ಪಂಚಾಯತ್ ಮನೋಹರ್ ಅವರಿಗೆ. ನೆಕ್ಸ್ಟ್ ಸನ್ಮಾನ ಮಾಡಲಿಕ್ಕೆ ಸಿಸ್ಟರ್ ಸಲ್ಮಾನಿಗೆ ಸ್ಟೆಲ್ಲಾ, ಮರ್ಸಿನ್, ಮಾರ್ಗರೆಟ್ ಡಿಸೋಜ, ಸರೋಜ ಎಚ್. ಕ್ವಿಕ್ ಫಾಸ್ಟ್ ಆಗಿ ಊಟಕ್ಕೆ ಲೇಟ್ ಆಗ್ತದೆ. ಸಿಸ್ಟರ್ ಸಲ್ಮಾನ್ಗೆ ಸನ್ಮಾನ. ಸಿಸ್ಟರ್ ಸಲ್ಮಾ ಅವರ ತಂದೆ ತಾಯಿ ಸಿಸಿಲಿಯಾ ಮತ್ತು ಜೋಸೆಫ್ ಮಿನೇಜಸ್ ಇವರು ಕೆಳಗೂರಿನಲ್ಲಿ ಹಲವು ವರ್ಷಗಳ ಕೆಲಸ ಮಾಡಿದರು. ಇಲ್ಲಿರುವಾಗಲೇ ಅವರಿಗೆ ದೈವ ಕರೆ ಲಭಿಸಿ ಈಗ ಬೆತ್ತೇಲಿ ಸಿಸ್ಟರ್ ಆಗಿ ಅವರು ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಮತ್ತು ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಕೇಳ್ಕೊಳ್ತೇನೆ. ಸಿಸ್ಟರ್ ಸಲ್ಮಾ, ಸ್ಟೆಲ್ಲಾ, ಮೆರ್ಸಲಿನ್, ಮಾರ್ಗರೆಟ್, ಸರೋಜ ಎಚ್. ನೆಕ್ಸ್ಟ್ ನಮ್ಮ ಸುಪೀರಿಯರ್ ಮಿಸ್ಟರ್ ಎಲೆನ್ ಸಿಕ್ವೇರಾ ಅವರಿಗೆ ಕ್ರಿಸ್ಟಿನ್ ಬ್ರಾಂಕ್, ಅಮಿತ್, ಬಿ ಹರೀಶ್ ಮತ್ತು ಪ್ರಮೋದ್ ಇವರು ರೆಡಿ ಇರಬೇಕು, ಫಾಸ್ಟ್ ಆಗಿರಬೇಕು. ಅದೇ ಹೆಸರು ಕರೆದವರು ನಾನು ಮುಂದೆ ಹೇಳಿದ್ದೀನಿ, ಯೋಚನೆ ಮಾಡಬೇಡಿ, ಹೆಸರು ಕರೆದಾಗೆ ಬಂದವ್ರು ರೆಡಿ ಇರಿ. ಸಿಸ್ಟರ್ ಎಲೆನ್ ಸಿಕ್ವೇರಾ ಇವರು ನಮಗೆ ನಮ್ಮ ಎನಿಮೇಟರ್, ನಮ್ಮ ಕೆಳಗೂರಿಗೆ ಅವರು ಅವರ ಸಹಕಾರ ಬಹಳ ದೊಡ್ಡದು ನಮಗೆ. ಅದೇ ರೀತಿ ಅವರು ಸಿಸ್ಟರ್ ಸುಪೀರಿಯರ್ ಆಗಿ ಎಲೆಮೇಲ್ ಕಾನ್ವೆಂಟ್ನ ಸುಪೀರಿಯರ್ ಆಗಿ ಅವರ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್. ನೀವು ತುಂಬ ಎಲ್ಲ ಸಿಸ್ಟರ್ಗಳು ಅವರೊಟ್ಟಿಗೆ ಬೇರೆ ಸಿಸ್ಟರ್ಗಳಿದ್ದಾರೆ, ಅಲ್ಲಿ 3 ಜನ ಕೂತಿದ್ದಾರೆ, ಅವರಿಗೂ ಧನ್ಯವಾದ. ಥ್ಯಾಂಕ್ ಯು. ಆತ್ಮೀಯರೇ, ಇವತ್ತು ನಮ್ಮ ಚರ್ಚಿನ
ಅವರು ನಮ್ಮ ಧರ್ಮಗುರುಗಳಾದ ಫಾದರ್ ಡೇವಿಡ್ ಪ್ರಕಾಶ್ ಅವರು ನಿನ್ನೆಯಷ್ಟೇ ಅವರ 50ನೇ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅದೇ ರೀತಿ ನಮ್ಮ ತೋಟದ CEO ಆದ ಸಂಜಯ್ ಮತ್ತೇಶ್ವರವರು ಅವರು ಸಹ 21ಕ್ಕೆ ಅವರ 50ನೇ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸುತ್ತಾ ಈಗ ಇಲ್ಲಿ ಅವರು ಕೇಕನ್ನು ಕತ್ತರಿಸ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. ಹ್ಯಾಪಿ ಬರ್ತ್ಡೇ ಟು ಯು ಫಾದರ್ ಆ್ಯಂಡ್ ಅವರ್ ಸೌಕಸ್ ಸಂಜಯ್ ಮತೇಶ್. ಜೋರು ಚಪ್ಪಾಳೆ ಹೊಡೆಯಿರಿ ಸ್ವಲ್ಪ. ಫಾಸ್ಟ್. ಅದೇ ರೀತಿ ಅವರ ಬರ್ತ್ಡೇ ಕೇಕ್ ಕಟ್ಟಾದ ತಕ್ಷಣ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಸಂಜಯ್ ಮತೇಶ್ ಅವರಿಗೆ ಎಸ್ ಡಿಸೋಜಾ, ಕೆ ದೊರೆ, ನೋಯಲ್ ಗೊಂಸಾಲಿಸ್ ಮತ್ತು ಅಗಸ್ಟಿನ್ ಡಿಸೋಜಾ ಸನ್ಮಾನ ಮಾಡಬೇಕು. ಅದೇ ರೀತಿ ಫಾದರ್ ಡೇವಿಡ್ ಪ್ರಕಾಶ್ ರವರಿಗೆ ಬಿಷಪ್ ಎಸ್ ಟು ಪುಟ್ ದ ಶಾಲ್, ಗಾರ್ಲ್ಯಾಂಡ್ ಬೈ PGM, ಫ್ರೂಟ್ ಬಾಸ್ಕೆಟ್ ಬೈ ಮಿಸಸ್ ಸೆಲಿನ್ ಡಿಸೋಜಾ, ಮೆಮೆಂಟೋ ಬೈ ಸಂಜಯ್ ಮತೇಶ್. ಬಿ ರೆಡಿ. ಈಗ Happy birthday to you. Happy birthday to you. Happy birthday to you, dear sir. Happy birthday to you. May the good God bless you. May the good God bless you. May the good God bless you and keep you. Happy birthday to you. Choir group song. Song ಇದೆ. ಯಾಕೆ Join and sing along. Let's all sing the birthday song. ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿ ಬನ್ನಿ. ಫಾದರಿಗೆ ನಮ್ಮ ಸಹೋದರರಿಗೆ ಸಂಜಯ್ ಮತೇಶ್ವರವರಿಗೆ ಎಸ್ ಡಿಸೋಜಾ, ಕೆ ದೊರೆ, ನೋಯಲ್ ಗೊಂಸಾಲಿಸ್ ಮತ್ತು ಅಗಸ್ಟಿನ್ ಡಿಸೋಜಾ ಬನ್ನಿ ಮುಂದೆ. ನೀವು ಆಡಿ, ನೀವು ಆಡ್ತಾ ಇರಿ, ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಹೀಗೆ ಎಷ್ಟು ಸರ್ ಕಾಂಡೆಯ ಜನ್ಮದಿನವಿದು ನಿಮ್ಮದಾಗಿದೆ, ಶಾಂತಿ ಸೌಖ್ಯವು ನಿಮ್ಮದಾಗಲಿ. ಜನ್ಮದಿನವಿದು ನಿಮ್ಮದಾಗಿದೆ, ಶಾಂತಿ ಸೌಖ್ಯವು ನಿಮ್ಮದಾಗಲಿ. ಪ್ರಾರ್ಥಿಸುವೆವು ನಿಮ್ಮ ಆಯುಷ ಪೂರ್ಣವಾಗಲಿ, ನೂರು ತುಂಬಲಿ. ಪ್ರಾರ್ಥಿಸುವೆವು ನಿಮ್ಮ ಆಯುಷ ಪೂರ್ಣವಾಗಲಿ, ನೂರು ತುಂಬಲಿ. ಜನ್ಮದಿನವಿದು ನಿಮ್ಮದಾಗಿದೆ, ಸೌಖ್ಯವು ನಿಮ್ಮದಾಗಲಿ. ಪುಣ್ಯಹಾದಿಲಿ ನೀತಿ ಮಾರ್ಗದೆ ನಿನ್ನ ಜೀವನ ಎಂದು ಸಾಗಲಿ. ಪುಣ್ಯಹಾದಿಲಿ ನೀತಿ ಮಾರ್ಗದೆ ನಿನ್ನ ಜೀವನ ಎಂದು ಸಾಗಲಿ. ಜನ್ಮದಿನವಿದು ನಿಮ್ಮದಾಗಿದೆ, ಶಾಂತಿ ಸೌಖ್ಯವು ನಿಮ್ಮದಾಗಲಿ. ಧನ್ಯವಾದಗಳು. ಈಗ ಅತಿಥಿ ಗುರುಗಳಿಗೆ ಮತ್ತು ನಮ್ಮ ಪ್ರೀತಿಯ ಸಿಸ್ಟರ್ಸ್ಗಳಿಗೆ ನೆನಪಿನ ಕಾಣಿಕೆ ಕೊಡುವುದು ನಾನು ವಿನಂತಿಸುತ್ತೇನೆ. ಫಾದರ್ ಜೋಸೆಫ್ ಮಾಡ್ತಾರೆ ಅವರಿಗೆ ನೆನಪಿನ ಕಾಣಿಕೆ. ಫಾದರ್ ಜೋಸೆಫ್ ಮಾಡ್ತಾ, ಫಾದರ್ ಫ್ರೇಮ್, ಫಾದರ್ ಆನಂದ್ ಕ್ಯಾಸ್ಟಲಿನೋ, ಫಾದರ್ ಸಂತೋಷ್, ಫಾದರ್ ಆನಂದ್, ಫಾದರ್ ಪೌಲ್ ಮೊಸದೋ, ಇನ್ನು ಉಳಿದವರು ಯಾರಿದ್ದಾರೆ? ಫಾದರ್ ಆಂಟನಿ ರಾಜ್, ಫಾದರ್ ಪ್ರಶಾಂತ್, ಇವರಿಗೆ ನೆನಪಿನ ಕಾಣಿಕೆ. ನಮ್ಮ
ಸಂತೋಷ್ ಕುಮಾರ್, ಸಂಜಯ್ ಮತ್ತೆ ಸರ್ ಅವರು ಇದನ್ನು ಕೊಡ್ತಾ ಕೇಳಿಕೊಳ್ತಾರೆ. ಸರ್ ಪ್ಲೀಸ್ hand over the memento, sir, for please. And I request sisters, please, sister Olivia Miranda, sister Santosh Vaidya, sister Dimello, Clavia Dimello, Israel. ಸಿಸ್ಟರ್ಗಳು ನಿನ್ನೆ ರಾತ್ರಿ ತುಂಬಾ ಹೊತ್ತು ಕೆಲಸ ಮಾಡಿದ್ದಾರೆ. ರಾಜೇಶ್ ವೇದಿಕೆ ಬರಬೇಕು. ರಾಜೇಶ್ ಬನ್ನಿ ಬೇಗ ಬನ್ನಿ. ರಾಜೇಶ್ ರವರು ಹಲವು ವರ್ಷಗಳ ಕಾಲ ನಮ್ಮ ಚರ್ಚಿನ ಶಾಕ್ರಿಸ್ಟಿನಾಗಿ ಕೆಲಸ ಮಾಡಿದ್ದಾರೆ. ತಟ್ಟೆ ಶಾಲ್ ಅನೇಕ ನೆನಪಿನ ಕಾಣಿಕೆ ಬರೋಣ. ರಾಜೇಶ್ ರವರು ಹಲವು ವರ್ಷಗಳ ಕಾಲ ನಮ್ಮ ಚರ್ಚಿನ ಸಕ್ರಿಸ್ಟಿನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೂ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳು. ಇನ್ನೊಬ್ಬರು ನಮ್ಮ ಅತಿಥಿಗಳು ಬರಲಿಕ್ಕಿದ್ದು ಜೊರೋಮ್ ಪಿಂಟೋ ಅಂತೇಳಿ. ಅವರು ಸಹ ಹಲವು ವರ್ಷಗಳ ಕಾಲ ಸ್ಯಾಕ್ರಿಸ್ಟಿಯನ್ ಆಗಿ, ಮ್ಯೂಸಿಷಿಯನ್ ಆಗಿ ಮಕ್ಕಳಿಗೆ ಹಾಡುಗಳನ್ನು ಕಲಿಸಿ ಪೂಜೆಗಳಿಗೆ ನೆರವಾಗ್ತಿದ್ರು. ಅವ್ರು ಬಂದಿಲ್ಲ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಈಗ ನಾನು ಮಾನ್ಯ ಶಿವಾನಂದ ಸ್ವಾಮಿಯವರು ಮತ್ತು ಪಿ ಸೆಲಂರವರು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಬನ್ನಿ ಜನರನ್ನ ಸೆಲ್ವಂ ಮತ್ತು ಶಿವಾನಂದ ಸ್ವಾಮಿಗೆ ನೆನಪಿನ ಕಾಣಿಕೆ ಮಾನ್ಯ ಬಿಷಪ್ ರವರು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಧರ್ಮಾಧ್ಯಕ್ಷರು ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಕೊಡುವುದು. ಅದೇ ರೀತಿ ಯಾರಾದರೂ ನಮ್ಮ ಹಿರಿಯ ಓಲ್ಡ್ ಸ್ಟಾಫ್ಗಳು ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬರುವುದು, ನಾನು ಹೆಸರು ಕರಿತೀನಿ. ಅನಿಲ್ ಮಂತವ್ರು ಬಂದಿದ್ದಾರಾ? ಜೊರೋಮ್ ಪಿಂಟೋ ಬಂದಿದ್ದಾರೆ. ರಾಜೇಶ್ ಆಯಿತು. ರಾಬರ್ಟ್ ಪಿಂಟೋ ದಯವಿಟ್ಟು ಮುಂದೆ ಬನ್ನಿ. ರಾಬರ್ಟ್ ಪಿಂಟೋ, ಪೌಲ್ ಸಿಕ್ವೇರಾ, ಪೌಲ್ ರೇಗೋ, ಥಾಮಸ್ ಡಿಸೋಜಾ, ಲ್ಯಾನ್ಸಿ ಕಾರ್ಲೋ, ಪಾಸ್ಕಲ್ ಡಿಸೋಜಾ ಅವ್ರ ಮನೆಯವರಾದ್ರು ಇದ್ರೆ ಮುಂದೆ ಬನ್ನಿ. ಎಪ್ರೆಸಿರಾವೋ, ಜಸಿಂತಾ, फ्रँक ब्रास्क, पीटर प्राइस, सिसिलिया आणि कोणमुळे आमची वर्ल्ड आदली आली कोणमुळे आमच्या आसात असत्यार मुखार नेनपिना काडी दिवंक आसा. कडेचे म्हाका कोण आयला ಗೊತ್ತು ना. दयकर पहिले कोणाक आल्ली आमची वर्ल्ड ವರ್ಕರ್ಸ್ ದಯ ಮುಖಾರ. ಇದನ್ನು ನಮ್ಮ ಧರ್ಮಾಧ್ಯಕ್ಷರು ಕೊಡಬೇಕಾಗಿ ಕೇಳ್ಕೊಳ್ತೀನಿ. ಇನ್ನು ಯಾರಿದ್ದೀರಾ ನಮ್ಮ ಚರ್ಚೆಗೆ ಸಂಬಂಧಪಟ್ಟವರು? ಅಲೈನ್ಸ್ ಮಾಡಿ. ಜೆರಿ ಡಿಸೋಜಾ ಇವರ ಧರ್ಮಪತ್ನಿ ಬಂದಿದ್ದಾರೆ. ಅವರಿಗೂ ಸ್ವಾಗತ.
ಈಗ ನಾನು ವೇದಿಕೆಯಲ್ಲಿರುವ ಅತಿಥಿಗಳನ್ನು ಕೇಳಿಕೊಳ್ತೇನೆ, ದಯವಿಟ್ಟು ಮುಂದೆ ಹೋಗಿ ಆಸನಗಳನ್ನು ಸ್ವೀಕರಿಸುವುದು. ದಯವಿಟ್ಟು ಸ್ವಯಂ ಸೇವಕರು ಬಂದು ಚೇರ್ಗಳನ್ನು ತೆರವುಗೊಳಿಸಬೇಕಾಗಿ ಕೇಳ್ಕೊಳ್ತೇನೆ. ಒಂದು ದೊಡ್ಡ ಚಪ್ಪಾಳೆನ ತಟ್ಟಿ ಎಲ್ಲ ಗಣ್ಯರಿಗೆ ನಾವು ಶುಭವನ್ನ ಕೃತಜ್ಞತೆಯನ್ನ ಸಲ್ಲಿಸೋಣ. ಪೂಜ್ಯ ಗುರುವರಿಯರಿಗೆ ತುಂಬಾ ಥ್ಯಾಂಕ್ ಯು ವೆರಿ ಮಚ್. ದಯಮಾಡಿ ಎಲ್ಲ ಗುರುವರಿಯರು ಬಂಗ್ಲೆಯ ಬಳಿ ತೆರಳಬೇಕಾಗಿ ವಿನಂತಿ. ಬಂಗ್ಲೆ, ನೀವು ಮೇಲೆ ಬಂದಿದ್ದು ಬಂಗ್ಲೆ. Will honor and facilitate Mr. Peter Matthias and Mrs. Matthias on behalf of the diocese. Please come forward, Mr. Matthias and Mrs. Matthias. Please receive this humble and grateful honor from our bishop on behalf of the diocese, priests and the clergy and the faithful. ಜೋರಾದ ಚಪ್ಪಾಳೆನ ತಟ್ಟಿ the most disciplined naval officer Mr. Peter Matthias and Mrs. Matthias. We honor them. ದೊಡ್ಡದ ಚಪ್ಪಾಳೆನ ತಟ್ಟಿ ಅವರಿಗೆ ನಾವು ಕೃತಜ್ಞತೆಯನ್ನ, ವಂದನೆಯನ್ನ, ಅಭಿನಂದನೆಯನ್ನ, ಗೌರವವನ್ನ ಈ ಮೂಲಕ ಸಲ್ಲಿಸೋಣ. ದೇವರ ಆಶೀರ್ವಾದವನ್ನ ನಾವು ಈ ದಂಪತಿಗಳ ಮೇಲೆ ಕೋರೋಣ. God's bounteous blessings on you, Mr. Peter and Mrs. Peter Matthias. God bless you abundantly. Have a good health and long life. We assure our prayers for you. Thank you. ಆತ್ಮೀಯರೇ, ನಮ್ಮ ನೆರೆಕೆರೆಯ ಕೆಲವು ಹಿರಿಯ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ. ಉದಾಹರಣೆಗೆ ಉಮೇಶ್ ಗೌಡ್ರು, ಕೇಶಗೌಡ್ರು, ದಯವಿಟ್ಟು ವೇದಿಕೆಗೆ ಬರಬೇಕು ಮತ್ತು ನೆನಪಿನ ಕಾಣಿಕೆ ಸ್ವೀಕರಿಸಬೇಕು. ಬನ್ನಿ ಬನ್ನಿ ಬನ್ನಿ, ಯಾರು ಇಲ್ಲಿ ಬನ್ನಿ. ಮನು ಅವರು ಬನ್ನಿ, ವಿನು ಅವರು ಬನ್ನಿ. ಸರ್, ಮಿಸ್ಟರ್ ವಿನು ಬನ್ನಿ. ಸುರೇಶ್ ಗೌಡ್ರು ಬನ್ನಿ. ಸುನಿಲ್ ಗೌಡ್ರು ಇದ್ದಾರೆ, ಬನ್ನಿ. ಉಮೇಶ್ ಗೌಡ್ರು ಬನ್ನಿ ಬನ್ನಿ. ಮಾನ್ಯ ಬಿಷಪ್ ರವರು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಏನಾರಿದ್ದೀರಾ? ನನಗೆ ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ದಯವಿಟ್ಟು ಇದ್ದಲ್ಲಿ ಮುಂದೆ ಬನ್ನಿ, ಬೇಜಾರು ಮಾಡಬೇಡಿ. ಧನ್ಯವಾದಗಳು. ಧರ್ಮಾಧ್ಯಕ್ಷರು ನಮ್ಮ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಅಡ ಇದೆಯಡ ಫಸ್ಟ್. ಇದು ಆದ ನಂತರ ಜೂಬಿಲಿ ಡ್ಯಾನ್ಸ್ ಇದೆ. ದಯವಿಟ್ಟು ಅತಿಥಿಗಳು, ಗುರುವಾರಿಯರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಅಡ್ಡ ಬರಬೇಡಿ, ಅದು ಫೋಟೋ ವಿಡಿಯೋ ಛಾಯಾಗ್ರಹಣ ಆಗ್ತಾ ಇದೆ. ಧರ್ಮಾಧ್ಯಕ್ಷರಿಂದ ನೆನಪಿನ ಕಾಣಿಕೆಯನ್ನ ಪಡಿತಾ ಇದ್ದಾರೆ ಎಲ್ಲ ನಮ್ಮ ನೆರೆಹೊರೆಯ ಸ್ನೇಹಿತರು, ಹಿತೈಷಿಗಳು, ಮಿತ್ರರು. ಮುಂದಿನ ಕಾರ್ಯಕ್ರಮ ಜೂಬಿಲಿ ನೃತ್ಯ. ಮಕ್ಕಳು ರೆಡಿ ಇರಬೇಕು. ಬಿ ಫಾಸ್ಟ್. ದಯಮಾಡಿ ಇದಾದ ಮೇಲೆ ದಯಮಾಡಿ ವಲೇರಿಯನ್, ಮಿಸ್ಟರ್ ಸತುರ್ನಿನ್, ಮಿಸ್ಟರ್ ಫೆಲಿಕ್ಸ್ ಸಿಕ್ವೆರಾ ದಯಮಾಡಿ ವೇದಿಕೆ ಮೇಲೆ ಆಸನವನ್ನು ಸ್ವೀಕರಿಸುವ ಕೇಳ್ಕೊಳ್ತೇನೆ. ಆನ್ ಬಿಹಾಫ್ ಆಫ್ ದ ಕೆಳಗೂರು ಅಡ್ಮಿನಿಸ್ಟ್ರೇಷನ್ ಅಂಡ್ ಸ್ಟಾಫ್, ದೇ ವಿಲ್ ಬಿ ಫೆಸಿಲಿಟೇಟೆಡ್. ಅವರನ್ನು ಕೆಳಗೂರು ಆಡಳಿತ ಮಂಡಳಿಯ ಪರವಾಗಿ, ಎಲ್ಲ ನೌಕರರು ಮತ್ತು ಕಾರ್ಮಿಕರ ಪರವಾಗಿ ಅವರಿಗೆ ಸನ್ಮಾನ, ಗೌರವವನ್ನು ಈಗ ಅರ್ಪಿಸಲಾಗ್ತದೆ. ದಯಮಾಡಿ ಶ್ರೀಯುತ ಸತುರ್ನೀನ್, ಶ್ರೀಯುತ ಫೆಲಿಕ್ಸ್ ಸಿಕ್ವೆರಾ, ವಲೇರಿಯನ್ ಸಿಕ್ವೆರಾ ದಯಮಾಡಿ ಆಸನವನ್ನು ಸ್ವೀಕರಿಸಿ. ದಯಮಾಡಿ ಶಾಲನ್ನು ಹೋಗಿ 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 ದಯಮಾಡಿ ಜಾನ್ ನೊರೋನ ಮತ್ತು ತಂಡದವರು ಅವರಿಗೆ ಸನ್ಮಾನವನ್ನು ಮಾಡಿ ಗೌರವಿಸಬೇಕು. ಹೋಗಿ ಬೇಗ ಸ್ಟೇಜ್ಗೆ. ಅವರಿಗೆ ಶಾಲನ್ನ, ಮಾಲಾರ್ಪಣೆ ಮತ್ತು ನೆನಪಿನ ಕಾಣಿಕೆಯನ್ನು ಧರ್ಮಾಧ್ಯಕ್ಷರು ಮತ್ತು ಸಂಜಯ್ ಮತಯಾಸ್ ಅಂಡ್ ಪೀಟರ್ ಮತಯಾಸ್ ದಯಮಾಡಿ ಅರ್ಪಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯನ್ನು ತಟ್ಟಿ ಎಲ್ಲ ಈ ದೇ ವರ್ಕ್ ಆಸ್ ಎ ಬ್ರಿಡ್ಜ್, ದ ಚೈನ್ ಬಿಟ್ವೀನ್ ದ ಸ್ಟಾಫ್ ಅಂಡ್ ದ ಪೀಪಲ್.
ಅವರು ನೀಡುವ ಸೇವೆಗೆ ಭಗವಂತ ಅವರಿಗೆ ಒಳ್ಳೆ ಆರೋಗ್ಯವನ್ನು ನೀಡಲಿ, ಒಳ್ಳೆ ಆಯುಷ್ಯವನ್ನು ಕೊಟ್ಟು ಅವರನ್ನು, ಅವರ ಕುಟುಂಬವನ್ನು, ಅವರ ಕೆಲಸ ಕಾರ್ಯವನ್ನು ಆಶೀರ್ವದಿಸಲಿ ಅಂತ ಹೇಳಿ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ನಮ್ಮ ಅಭಿನಂದನೆ, ಕೃತಜ್ಞತೆ, ಗೌರವ ಸಮರ್ಪಣೆಯನ್ನು ಮಾಡೋಣ. ಮಾಲಾರ್ಪಣೆಯನ್ನು ಮಾಡಿ ಫಲತಾಂಬೂಲವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. Thank you very much, Mr. Satunin D'Souza, Mr. Felix Siqueira, and Mr. Valerian Pereira for all your dedicated service. ನಿಮ್ಮ ಸಮರ್ಪಿತ ಸೇವೆ, ನಿಮ್ಮ ನಿಸ್ವಾರ್ಥ ಸೇವೆ ಮತ್ತು ಪ್ರಾಮಾಣಿಕ ಸೇವೆಗೆ ವಂದನೆಗಳು, ಅಭಿನಂದನೆಗಳು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದಯಮಾಡಿ ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯನ್ನು ತೆರವುಗೊಳಿಸಬೇಕಾಗಿ ಕೇಳ್ಕೊಳ್ತೇನೆ. ನಾವು ಹಿಯರ್ ವಿ ಗೋ ಫಾರ್ ದ ಇನ್ನೊಂದು ಮೆಮೆಂಟೋ ಪ್ಲೀಸ್. 2 more mementos. 2 more memento. 1 more. ಧನ್ಯವಾದಗಳು, ವಂದನೆಗಳು, ಶುಭಾಶಯಗಳು, ಅಮೃತ ಮಹೋತ್ಸವದ ಶುಭಾಶಯಗಳು. ನಾವು ಹಿಯರ್ ವಿ ಗೋ ಜೂಬಿಲಿ ಡ್ಯಾನ್ಸ್. ಈ ದಿನದ ಸಂಭ್ರಮದ ಕಳೆಗೆ ಮೆರುಗನ್ನು ನೀಡಲು ನಮ್ಮ ಸೇಕ್ರೆಡ್ ಹಾರ್ಟ್ ಶಾಲೆಯ ವಿದ್ಯಾರ್ಥಿನಿಯರು ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಜೂಬಿಲಿ ಡ್ಯಾನ್ಸ್ಗೋಸ್ಕರ.
ತಸ್ಮಿಯ ನಮ್ಮ ಸೇಕ್ರೆಡ್ ಹಾರ್ನೆಂಟಿನ ಕಾನ್ವೆಂಟ್ ದಯಮಾಡಿ ಧರ್ಮಾಧಿಕಾರಿಗಳು ಬಿಷಪ್ ಹತ್ರ ಬಂದು ಈ ಮೆಮೆಂಟೋವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ತಸ್ಮಿಯಾ ಆ್ಯಂಡ್ ಟೀಚರ್ ಪ್ರಿಯಾ ಧರ್ಮಾಧ್ಯಕ್ಷರಿಂದ ಬಂದು ಈ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ಅವರ ಮಕ್ಕಳಿಗೆ ನೃತ್ಯವನ್ನು ಕಳೆದ 1-2 ವಾರಗಳಿಂದ ಕಲಿಸ್ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ಮಕ್ಕಳು ನಮ್ಮನ್ನು ರಂಜಿಸಿದ್ದಾರೆ. ಪ್ಲೀಸ್ ಮೆಮೆಂಟೋಸ್ 2 ನೆನಪಿನ ಕಾಣಿಕೆ. ಎಸ್, ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದ ತಕ್ಷಣ ನಾವು ಮಿಸ್ಟರ್ ಪೀಟರ್ ಮಥಾಯಸ್ ವಿಲ್ ಅಡ್ರೆಸ್ ದ ಗ್ಯಾದರಿಂಗ್ ಆನ್ ದಿ ಆಸ್ಪೀಷಿಯಸ್ ಅಕೇಶನ್ ಆಫ್ ದಿಸ್ ಪ್ಲಾಟಿನಮ್ ಜೂಬಿಲಿ ಸೆಲೆಬ್ರೇಷನ್. 2 ನೆನಪಿನ ಕಾಣಿಕೆ. ಗಿವ್ ದೆಮ್ ಎ ಬಿಗ್ ಹ್ಯಾಂಡ್. ಜೋರಾದ ಚಪ್ಪಾಳೆಯನ್ನು ಗಟ್ಟಿ ನಮ್ಮ ಟೀಚರ್ಸ್ ಅವರಿಗೆ ವಂದನೆಗಳು, ಅಭಿನಂದನೆಗಳು. ಥ್ಯಾಂಕ್ ಯು ಡಿಯರ್ ಟೀಚರ್ಸ್ ಫಾರ್ ಯುವರ್ ಸರ್ವಿಸ್ rendered toward this Platinum Jubilee celebration on behalf of the Matthias family and Kelaguru Coffee and Tea Administrative Board. Now I request Peter Matthias to address the gathering. Just for a minute. Distinguished guests and friends, if you look at the photograph there, I am the only person present for the 1948 chapel opening ceremony. My grandmother is carrying a 2-year-old baby, and that is me. So a brief history on the Kelego Chapel. It was the year 1926 when the Diwan of Mysore, Sir Mirza Ismail, offered to grant land to plant tea in Mysore, Karnataka area. Reason was tea was very successfully replanted in Sri Lanka, since the coffee crop had failed due to no control of Emilia West Axis. S.L. Matthias was one of the few planters to come forward to plant tea, as he was a very successful coffee planter. In 1928, Kelego Estate was opened and tea planting commenced. Later did he realize that tea has a gestation period of 8 years. That means for the first 8 years you only spend money. And the staff quarters, labor lines, roads, etc. had to be built as infrastructure. After the agriculture aspects of tea planting, a factory has to be made to manufacture this. All this was a huge financial strain on him. However, his young son, late E.J. Matthias, who joined in 1939, took over the mantle, and together with his brothers, Kashmir, George and Harry, helped to grow Kelego Coffee and Estate into a financial success. As per their father's wishes, the the idea dawned upon the 4 brothers to build a chapel commissioned on 29th November 1948 to thank God for the blessings of Kelego Coffee and Tea Estate. Today, we continue to thank God for His weekly Mass every Sunday celebrated by our Hirabile parish priest, and for the numerous blessings and miracles showered on the workers and residents of Kelego. Today we are extremely happy to celebrate the Platinum Jubilee celebration of Kelego Chapel with Most Reverend T. Anthony Swami, parish priest, Dr. David Prakash, and earlier parish priest of Kelego. We earnestly seek your blessings. Thank you. Thank you so much, sir. Now I request Paula to say some few words. Thank you. It's a great honor to visit here, and I'm really happy that my wife Ava and me happen to be here to attend this lovely occasion. These things don't happen by accident. You know, today we saw the celebration with the bishop, who was assisted by 11 of the clergy to make it all happen. And I also know that today's occasion was actually organized by Mr. Valli and Mr. D'Souza and the whole staff. In fact, I was taking a walk this morning and I saw them bringing in these pots to add to the beauty of the occasion. And so I think it took the whole group here to make this such a lovely occasion. I also want to thank my predecessors who made this all happen. My grandfather, who started the estate, like you say, in the 30s, his son, my Uncle Eddie, who continued the tradition, and of course it's continued. My brother Peter has been here
for 40 years, and now Sanjay is continuing this grand tradition. 75 years is a long time. Anybody here more than 75 years? Just one. And I think the bishop and me are maybe the next, because we are in our 70s. But 70 years is a long, long time. In fact, as Peter mentioned, if you look at the left of that picture, he's the babe in arms, 2 years old, and the one sitting down there is my cousin, Dennis, who was 5 years old at the time. Unfortunately, as been mentioned, he had to leave. He was looking so much forward to this occasion, but he had to leave because his brother-in-law passed away. So I think on this occasion, though, I also want to thank all the people here who've made this happen, this church that's continued to serve this community. But I also think, though, that while today we celebrate our Christian Catholic traditions, Kelagore has always been very open to people of all religions and has welcomed all religions. And today, my hope is that for our little village here, for the Chikmagalur district, for our state and our country and the entire world, we will grow and live in harmony. So God bless you all. Thank you. முடிச்சு பையன் வந்தாச்சு பூவை தொடுத்து சேல மடிச்சு பொண்ணு வந்தாச்சு கண்டத பேசி டைம் வேஸ்ட் பண்ணாத பையன் தங்கம் மிஸ் பண்ணாத சாரே சாரு யாரு தோகை வருடுதே
தவிக்கிது மாற சந்தம் மஞ்சர சந்தம் மாத்து அடிக்கும் மங்கள சந்தம் சோர சந்தம் மோதிப்பி சந்தம் நோங்கி பட்டிக்கும் முத்திகள் சந்தம் மாற சந்தம் மஞ்சர சந்தம் மாத்து அடிக்கும் மங்கள சந்தம் சோர சந்தம் மோதிப்பி சந்தம் நோங்கி பட்டிக்கும் முத்திகள் சந்தம் இருக்கு இடம் எனக்கு ஒரு hill station, ஒரு population, ஒரு sensation. நீ வேணும் பண்ண போற dedication. Make some noise for the Desi Boys. 1, 2, 3, go. English ठुमके दिल की रिदम पे मारे जम जम के Desi Boys. सोने मोने बन के छाती डोले तन के नाचे जम जम के Desi Boys. जिंग चका कुछ कुछ टूवी टूवी जिंग चका कुछ कुछ टूवी टूवी तननम गिल गिलकी तन्नम बुलबुलकी दिद्दिरी 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 थई जिंग जिंगाले दिद्दिरी 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 थई जीने के है 4 दिन बाकी है बेकार दिन जीने के है 4 दिन बाकी है बेकार दिन जाए 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 एक बार जो जाए जवानी फिर ना आए जवानी फिर ना आए ரெண்டுல ஒண்ணு பார்க்கலாம் நிக்கிறியா தெம்பா எப்பவும் லைஃப் திரும்பலாம் நம்புறியா நண்பா எப்பா ரெண்டுல ஒண்ணு பார்க்கலாம் நிக்கிறியா தெம்பா எப்பவும் லைஃப் திரும்பலாம் நம்புறியா நண்பா யாரு இங்க வந்தாலும் பயமுறுத்தி பார்த்தாலும் அசராம சிரிச்சாலும் ஒதுங்கி போவாண்டா அத்தனையும் போனாலும் எம்டியா தான் நின்னாலும் பதறாம இருந்தாட பீஸ்ட் நீ தாண்டா ராமம்மா ஏ ராமம்மா ஜலிய ஜும்கானா ராசம்மா ஏ ராசம்மா கேடுங்கேங்கானா ராமம்மா ஏ ராமம்மா ஜலிய ஜும்கானா ராசம்மா ஏ ராசம்மா சொன்னது சரிதானா എന്റെ മേട ചുമക്കി കമ്മൽ എന്റെ പെൺ കട്ടോട് പോയേ എന്റെ പെണ്ണ് താലി കുപ്പി എന്റെ അമ്മ കുടിച്ചു തീർത്ത് എന്റെ മേട ചുമക്കി കമ്മൽ എന്റെ പെൺ കട്ടോട് പോയേ എന്റെ പെണ്ണ് താലി കുപ്പി എന്റെ അമ്മ കുടിച്ചു തീർത്ത് ഇവിടൊരു ജാഗരയും വേലകളിൽ മൊത്തു വന്നപ്പോൾ ചിലരുടെ തോർത്തു കീറിപ്പോയ കാര്യം ഓർത്തു പോകവേ അലകൾ കാറ്റിനുതി കാതുകുത്താൻ പാടുപെടേണ്ട സടതര സേനാപതി വീര പടുകാമലോലുവ എന്റെ മേട ചുമക്കി കമ്മൽ എന്റെ പെൺ കട്ടോണ്ട് പോയേ എന്റെ പെണ്ണ് താണ്ടി കുട്ടി എന്റെ അമ്മ കുളിച്ചു തീർത്ത് എന്റെ മേട ചുമക്കി കമ്മൽ എന്റെ പെൺ കട്ടോണ്ട് പോയേ എന്റെ പെണ്ണ് താണ്ടി കുട്ടി എന്റെ അമ്മ കുളിച്ചു തീർത്ത് ಇನ್ಯಾರಿದ್ದಾರೆ? ಬೇಗ ಬೇಗ ಬನ್ನಿ, ಬೇಗ ಬನ್ನಿ. We don't have full brigade of Hirabail youth, so here and there, but those who are here, they are here to honor and facilitate the bishop on this auspicious occasion. We give them a big hand. Dear youth, Jesus loves you, the church loves you. We love you.
Thank you very much for your dance presentation. God bless you for making us happy. Thank you very much. ಈಗ ಅಧ್ಯಕ್ಷರ ಭಾಷಣ, ಧರ್ಮಾಧ್ಯಕ್ಷರು ಒಂದು 2 ಮಾತುಗಳನ್ನು ಅಲ್ಲಿಂದಲೇ ಆಡ್ತಾರೆ. ಅಧ್ಯಕ್ಷರ ಭಾಷಣ ಅದಾದಮೇಲೆ ಒಂದು ವಂದನಾರ್ಪಣೆ ಕಾರ್ಯ. ಇನ್ನೊಂದು 5 ನಿಮಿಷದಲ್ಲಿ ನಾವು ಅದನ್ನು ಮುಗಿಸ್ತೇವೆ ಎಲ್ಲವನ್ನು. ಇಂದಿನ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಭಕ್ತಾದಿಗಳೇ, ಅದರಲ್ಲೂ ಮುಖ್ಯವಾಗಿ ಮತ್ತಿಯಾಸ್, ಪೀಟರ್ ಮತ್ತಿಯಾಸ್ ಮತ್ತು ಅವರ ಕುಟುಂಬದವರು ಇಂದು ಈ ದೇವಾಲಯವನ್ನು ಕಟ್ಟಿ 75 ವರ್ಷಗಳಾಗಿವೆ. ಮತ್ತು ಈ ದೇವಾಲಯದ ಮೂಲಕ ನಾನು ಪ್ರಬೋಧನೆಯಲ್ಲಿ ಹೇಳಿದ ಹಾಗೆ ಅನೇಕ ಜನರು ಈ ದೇವಾಲಯದ ಮೂಲಕ ಆಧ್ಯಾತ್ಮಿಕವಾಗಿ ಅವರು ಉಪಯೋಗವನ್ನು ಪ್ರಯೋಜನಗಳನ್ನು ಪಡೆದಿದ್ದಾರೆ. ನಾನು ಈ ದಿನ ನಮ್ಮ ದಿವಂಗತ ಶ್ರೀಯುತ ಅವರು ಈಗ ಸ್ವರ್ಗದಲ್ಲಿದ್ದಾರೆ. ಅವರು ಲೂಯಿಸ್ ಮಥಿಯಸ್, ಅಂದರೆ ಸೆವರಿನ್ ಲೂಯಿಸ್ ಮಥಿಯಸ್ ಅವರು ಖಂಡಿತವಾಗಿ ಸ್ವರ್ಗದಿಂದ ನಮ್ಮನ್ನೆಲ್ಲ ನೋಡಿ ಆನಂದ ಪಡುತ್ತಾ ಇದ್ದಾರೆ. ಇದರಿಂದ ನಾನು ಹೇಳುವುದೇನೆಂದರೆ, ಈ ಕೆಲಗೂರು ಎಸ್ಟೇಟ್ ಮೂಲಕ ಈ ದೇವಾಲಯವನ್ನು ಅವರು ನಮಗೆ ಕೊಡುಗೆಯಾಗಿ ಕಟ್ಟಿದ್ದಾರೆ. ಕ್ರೈಸ್ತ ಭಕ್ತರಿಗೆ ಮತ್ತು ಬೇರೆ ಎಲ್ಲ ಧರ್ಮದವರಿಗೆ ಮಾತ್ರವಲ್ಲ, ಅವರ ಸೇವೆ ನಿಸ್ವಾರ್ಥ ಸೇವೆ. ಅಂದರೆ ಬೇರೆಯವರು ಒಳ್ಳೆಯದಾಗಿ ಮುಂದೆ ಬರಬೇಕು, ಅವರು ಬೆಳೆಯಬೇಕು, ಅಭಿವೃದ್ಧಿ ಹೊಂದಬೇಕು ಎಂಬ ಮನಸ್ಸು ಅವರಲ್ಲಿದೆ. ನಾನು ಈ ಸಮಯದಲ್ಲಿ ನಮ್ಮ ಧರ್ಮಕೇಂದ್ರದ ಗುರುಗಳಾದಂಥ ವನ್ಯನ ಸ್ವಾಮಿ ಡೇವಿಡ್ ಪ್ರಕಾಶ್ ಅವರಿಗೂ, ಸಿಸ್ಟರ್ಸ್ ಅವರಿಗೂ, ವಿಶೇಷವಾಗಿ ಸಿಸ್ಟರ್ಸ್ ಅವರಿಗೂ ಮತ್ತು ಇಲ್ಲಿ ಕುಳಿತಿರುವ ಎಲ್ಲ ಮಥಿಯಾಸ್ ಅವರ ಕುಟುಂಬದವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ದಯಾಮಯ ದೇವರು ಅವರನ್ನು ಆದಷ್ಟು ಇನ್ನೂ ಹೆಚ್ಚು ಕಾಲ ಅವರು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಈ ನಮ್ಮ ಧರ್ಮಸಭೆಗೆ ಅವರು ಮಾಡಿರುವ ಸೇವೆಯನ್ನು ಸ್ಮರಿಸುತ್ತಾ, ಮತ್ತು ಈ ಕೆಲಗೂರು ಸುತ್ತಮುತ್ತ ಇರುವ ಎಲ್ಲ ಜನರು, ಎಲ್ಲ ಧರ್ಮದವರು ನಮ್ಮ ಆ ಗವಿ ಅಂದರೆ ಲೂದ್ ಮಾತೆ ಗವಿಯಗೆ ಬಂದು ಪ್ರಾರ್ಥನೆ ಮಾಡುತ್ತಾ ಅನೇಕ ವರಗಳನ್ನು ಪಡೆದಿದ್ದಾರೆ. ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಸಮಾರಂಭವು ಇನ್ನೂ ಹೆಚ್ಚಾಗಿ ದೇವರ ಭಕ್ತಿಯನ್ನು ನಮ್ಮಲ್ಲಿ ಹುಟ್ಟಿಸಲೆಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ನಾನು ಕೆಳಗೂರು ಅಡ್ಮಿನಿಸ್ಟ್ರೇಷನ್ಗೆ ಕೇಳಿಕೊಂಡೆ ಈ ಕಾರ್ಯವನ್ನು ನೀವೇ ಮಾಡಿ ಅಂತ. ಬಟ್ ಅವರು ಇಲ್ಲ ಫಾದರ್, ತಾವುಗಳೇ ಇದನ್ನು ಮಾಡಿ ಅಂತೇಳಿ ಈ ಒಂದು ಪುಟ್ಟ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ದಯಮಾಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ, ಭಗವಂತನ ಸಾನ್ನಿಧ್ಯದಲ್ಲಿ ಈ ಎಲ್ಲ ಕೆಳಕಂಡಂತಹ ಸದಸ್ಯರನ್ನು ನಾನು ಧನ್ಯತಾ ಭಾವದಿಂದ ನೆನೆತಾ ಇದ್ದೇನೆ. ಸಂಕ್ಷಿಪ್ತವಾಗಿ, ಐ ರಿಮೆಂಬರ್ ಇನ್ ದ ನೇಮ್ ಆಫ್ ಗಾಡ್ ಆಲ್ ದೀಸ್ ಗುಡ್ ಪೀಪಲ್ for their dedicated service and for the encouragement and for all that they have rendered towards today's celebration, Platinum Jubilee celebrations. So I remember the following people. First of all, the Triune God, ಅವರಿಗೆ ನಮ್ಮ ಸ್ತೋತ್ರಗಳು. ಅದಾದಮೇಲೆ ನಮ್ಮ ಧರ್ಮಾಧ್ಯಕ್ಷರು, ಅವರು ಕಳೆದ 1 ವಾರದಿಂದ ಬೆಂಗಳೂರಿನಲ್ಲಿ ಮೀಟಿಂಗ್ ಅವರು ನೆನ್ನೆ ರಾತ್ರಿ ತಾನೇ ಆಗಮಿಸಿದ್ದಾರೆ. ಆದರೂ ಸಹ ಆಯಾಸ ಪ್ರಯಾಸವನ್ನು ಲೆಕ್ಕಿಸದೆ ನಮ್ಮ ಮೇಲೆ ಪ್ರೀತಿ ಅಭಿಮಾನವನ್ನು ಇಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪೂಜಾ ವಿಧಿಯ ಎಲ್ಲ ಧಾರ್ಮಿಕ ಕೈಂಕರ್ಯಗಳ ನೇತೃತ್ವವನ್ನು ವಹಿಸಿದಂತಹ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಯ ಕ್ರೈಸ್ತ ಧರ್ಮಪೀಠದ ಧರ್ಮಾಧಿಕಾರಿಗಳಾದಂತಹ ಅತಿ ಪೂಜ್ಯ ಶ್ರೀ 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 ಡಾಕ್ಟರ್ ಅಂತೋಣಿ ಸ್ವಾಮಿ ಇವರಿಗೆ ಕೆಳಗೂರು ಆಡಳಿತ ಮಂಡಳಿ, ಎಲ್ಲ ಸಮುದಾಯದವರ ಪರವಾಗಿ ಮತ್ತು ಎಲ್ಲ ಸಭಿಕರ ಪರವಾಗಿ ಅವರಿಗೆ ನಮ್ಮ ಅಭಿನಂದನಾಪೂರ್ವಕ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಬಿಷಪ್
for your precious presence, prayers, and for presiding over today's function as well as the Eucharistic celebration. ನಮ್ಮ ಗುರುಗಳು, ಪೂಜ್ಯ ಗುರುವೃಂದ ಇಲ್ಲಿ ಇತ್ತು, ಬಾಳೆಹೊನ್ನು ವಲಯದ ಗುರುಗಳು ಎಲ್ಲರೂ ಕೂಡ ಇವತ್ತು ನಮ್ಮೊಂದಿಗೆ ಇದ್ದು ಅವರ ಸಮಯವನ್ನು ನಮಗಾಗಿ ಕೊಟ್ಟು ಪ್ರಾರ್ಥನೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದಗಳನ್ನು ಈ ಸಮುದಾಯದ ಮೇಲೆ, ಸಭೆಯ ಮೇಲೆ, ಸಭಿಕರ ಮೇಲೆ ಬರಮಾಡಿಕೊಳ್ಳಿಕ್ಕೆ ಅವರು ತಮ್ಮ ಅರ್ಚನೆಯನ್ನು, ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಎಲ್ಲ ಗುರುವರಿಯರಿಗೆ ಮತ್ತೊಮ್ಮೆ ಕೆಳಗೂರು ಆಡಳಿತ ಮಂಡಳಿಯ ಪರವಾಗಿ, ಸಮುದಾಯದ ಪರವಾಗಿ, ನನ್ನ ಪರವಾಗಿ ವಂದನೆಗಳು, ಅಭಿನಂದನೆಗಳು, ಕೃತಜ್ಞತೆಗಳು. ಹಾಗೆಯೇ ಎಲ್ಲ ಸಿಸ್ಟರ್ಸ್ಗೆ, ಅತಿಥಿ ಸಿಸ್ಟರ್ಸ್ಗಳಿಗೆ. ಮಥಾಯಸ್ ಅಂಡ್ ಫ್ಯಾಮಿಲಿ, ವಿ ಕೆನಾಟ್ ಫರ್ಗೆಟ್ today's function is happening ಅಂತ ಹೇಳಿದ್ರೆ it is because of their goodwill, because of their great heart and big heart. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಅಲ್ಲಿ ಆಗ್ತಾ ಇದೆ. On behalf of the community and on behalf of the clergy and on my behalf, I extend a warm gratitude and heartfelt gratitude to you, dear Matthias family members, Mr. Peter Matthias, Mrs. Peter Matthias, and all the family members here, Mr. Paul and Mr. Sanjay, and everybody, family members. God bless you richly and abundantly for your goodwill and all that you do towards this chapel and towards the spiritual welfare of the people as well as material well-being of the people. ನಮ್ಮ ಗ್ರಾಮ ಪಂಚಾಯಿತಿ ಸುಂಕಸಾಲೆ ಅವ್ರಿಗೂ ಕೂಡ ನಮ್ಮ ವಂದನೆಗಳು. ನಯನ ಮೋಟಮ್ಮ, ನಮ್ಮ ಕ್ಷೇತ್ರದ ವಿಧಾನಸಭಾ ಇವರು ಸದಸ್ಯರು, ಅವರು ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದು, ಅವರು ತಮ್ಮ ಶುಭಾಶಯವನ್ನು ನೀಡಿದ್ದಾರೆ. ತಮ್ಮ ಕಾರ್ಯದ ನಿಮಿತ್ತ ಅವರು ತಮ್ಮ ಗೈರನ್ನು ಮನ್ನಿಸಬೇಕಾಗಿ ನಮ್ಮಲ್ಲಿ ಅವರು ಕೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರನ್ನು ಕೂಡ ನೆನೆಸುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೆ ನಮ್ಮ ಜಾವಳಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪ್ರದೀಪ್ ಮತ್ತು ಮನೋಹರ್ ಸರ್ ಅವರು ಇಲ್ಲಿದ್ದಾರೆ. ಅವರು ಕೂಡ ವಂದನೆಗಳು, ಅಭಿನಂದನೆಗಳು. ಗಾಡ್ ಬ್ಲೆಸ್ ಯು ಸರ್. ಮತ್ತು ಇವತ್ತು ಅವರು ಸ್ವೀಟನ್ನು ಕೊಟ್ಟಿದ್ದಾರೆ. ದಯಮಾಡಿ ಭಕ್ತರಿಗೆ ನೀಡಿ ಅಂಥೇಳಿ ನಿಮಗೆ ಆಹಾರವನ್ನು ಒದಗಿಸ್ಬೇಕಾದ್ರೆ ಅದನ್ನು ಕೊಡ್ತಾರೆ. ಧನ್ಯವಾದಗಳು ಸರ್. ಯೇಸುದೇವರ ಆಶೀರ್ವಾದಗಳು ನಿಮ್ಮ ಸುಮನಸ್ಸಿಗೆ. ನಮ್ಮ ಎಲ್ಲ ನೆರೆಕೆರೆಯ ಕಾಫಿ ಪ್ಲಾಂಟರ್ಸ್, ಕಾಫಿ ಬೆಳೆಗಾರರು ಮತ್ತು ಸನ್ಮಿತ್ರರು, ಹಿತೈಷಿಗಳು ಮತ್ತು ಎಲ್ಲ ವ್ಯವಹಾರ ಸಂಬಂಧಿತ ಸನ್ಮಿತ್ರರು, ಸಹೋದರರು ಇಲ್ಲಿದ್ದಾರೆ. ಅವರಿಗೆಲ್ಲರೂ ಕೂಡ ನಮ್ಮ ಆಹ್ವಾನದ ಮೇರೆಗೆ ತಾವುಗಳು ಬಂದಿದ್ದೀರಾ. ಈ ಕಾರ್ಯಕ್ಕೆ ಸಾಕ್ಷಿಯಾಗ್ತಾ ಇದ್ದೀರಾ. ಮಥಾಯಸ್ ಕುಟುಂಬದವರ ಪರವಾಗಿ, ಪೂಜ್ಯ ಧರ್ಮಾಧ್ಯಕ್ಷರ ಪರವಾಗಿ, ನನ್ನ ಪರವಾಗಿ, ನಮ್ಮ ಎಲ್ಲ ಕೆಳಗೂರು ಕ್ರೈಸ್ತ ಬಾಂಧವರ ಪರವಾಗಿ, ನಮ್ಮ ಎಲ್ಲ ನೆರೆಕೆರೆಯ ಕಾಫಿ ಪ್ಲಾಂಟರ್ಸ್ ಅವರಿಗೆ, ಸನ್ಮಿತ್ರರಿಗೆ ನಮ್ಮ ಕೃತಜ್ಞತೆಗಳು, ವಂದನೆಗಳು, ಅಭಿನಂದನೆಗಳು. ನಾವು ಅವರಿಗೆ ಚಪ್ಪಾಳೆಯನ್ನು ತಟ್ಟಿ ವಂದನೆಯನ್ನು ಸಲ್ಲಿಸೋಣ. ಹಲವಾರು ಮಂದಿ ಗೌರವವನ್ನು, ಸನ್ಮಾನವನ್ನು ಪಡ್ಕೊಂಡಿದ್ದಾರೆ, ಸ್ಮರಣಿಕೆಯನ್ನು ಪಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್ ಆ್ಯಂಡ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಗುಡ್ ವಿಲ್. ನಮ್ಮ ಮಾಧ್ಯಮ ಮಿತ್ರರು ಅನಿಲ್ ಮೊಂತೇರೋ ಮತ್ತು ತಂಡ ಅವರು ಕೂಡ ಇವತ್ತಿನ ಈ ವರದಿಯನ್ನು ನಾಳೆ ಮತ್ತೆ ಪತ್ರಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಪತ್ರಕರ್ತರ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು, ಕೃತಜ್ಞತೆಗಳು. ಹಾಗೆಯೇ ದಿವ್ಯವಾಣಿ ತಂಡ ವಿನೋದ್ ಗಂಗೊಳ್ಳಿ ಇವತ್ತಿನ ಕಾರ್ಯಕ್ರಮವನ್ನು ಬಿತ್ತರಿಸಲಿಕ್ಕೆ ಅವರು ಮತ್ತು ಅವರ ಮಕ್ಕಳು ಅವಿನಾಶ್ ಮತ್ತು ಇನ್ನೊಬ್ಬರು ಸಹೋದರ ನೆರವಾಗ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಚಪ್ಪಾಳೆಯನ್ನು ತಟ್ಟಿ ವಂದನೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಮಿಸ್ಟರ್ ವಿನೋದ್ ಗಂಗೊಳ್ಳಿ, ಅವಿನಾಶ್. ಗಾಡ್ ಬ್ಲೆಸ್ ಯುವರ್ ಸರ್ವಿಸ್. ನಮ್ಮ ಪೊಲೀಸ್ ಇಲಾಖೆ, ಬಾಳೂರು ಪೊಲೀಸ್ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ಬಾಳೂರು ಶ್ರೀನಾಥ್ ರೆಡ್ಡಿ, ಇವರು ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೆವು. ಅವರು ತಮ್ಮ ಕಾರ್ಯನಿಮಿತ್ತ ನನ್ನ ಒಂದು ಸಾನ್ನಿಧ್ಯ ಗೈರು ಹಾಜರಿಯನ್ನು ಮನ್ನಿಸಬೇಕಾಗಿ ಅವರು ಕೇಳ್ಕೊಂಡಿದ್ದಾರೆ. ಬಾಳೂರು ವಲಯದ ಸಬ್ ಇನ್ಸ್ಪೆಕ್ಟರ್ ಆದಂಥ ಶ್ರೀನಾಥ್ ರೆಡ್ಡಿ ಇವರು ಕೂಡ ನಮ್ಮ ವಂದನೆಗಳು. ಹಾಗೆ ಎಕ್ಸ್ ವರ್ಕರ್ಸ್, ಇಲ್ಲಿ ಸೇವೆಯನ್ನು ಸಲ್ಲಿಸಿ ವಿಶ್ರಾಂತಿಯಲ್ಲಿರುವಂಥ ಎಲ್ಲ ಕಾರ್ಮಿಕ ವೃಂದದವರಿಗೆ, ಕಾರ್ಮಿಕ ಬಳಗದವರಿಗೆ ಮತ್ತು ಸ್ಟಾಫ್ ಇವರಿಗೆ, ಕೆಳಗೂರು ಎಸ್ಟೇಟ್ನ ಎಲ್ಲ ಸ್ಟಾಫ್ಗಳಿಗೆ, ನಿವೃತ್ತರಾದಂಥ ಸ್ಟಾಫ್ಗಳಿಗೆ ನಮ್ಮ ವಂದನೆಗಳು, ಅಭಿನಂದನೆಗಳು, ದೇವರ ಆಶೀರ್ವಾದಗಳು. ನಮ್ಮ ಹಿರೇಬೈಲು ಧರ್ಮ ಕೇಂದ್ರದ ಭಕ್ತಾದಿಗಳು, ಹೆಮ್ಮಕ್ಕಿ ಮತ್ತು ಹಿರೇಬೈಲು ಧರ್ಮ ಕೇಂದ್ರದಿಂದ ಬಂದಂಥ ಎಲ್ಲ ಭಕ್ತ ವೃಂದ, ಮಕ್ಕಳು, ಯುವ ಮಿತ್ರರು, ಧರ್ಮ ಕೇಂದ್ರದ ಜನರಿಗೆ ವಿಶೇಷ ವಂದನೆಗಳು, ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಪ್ರೇಯರ್ ಮತ್ತು ಪ್ರಾರ್ಥನಾ ಮತ್ತು ಜೂಬಿಲಿ ಡ್ಯಾನ್ಸ್ ಮತ್ತು ಈ ಜೂಬಿಲಿಯ ಇನ್ನೊಂದು ನೃತ್ಯವನ್ನು ಮಾಡಿದಂಥ ನಮ್ಮ ಸೇಕ್ರೆಡ್ ಹಾರ್ಟ್ ಕಾನ್ವೆಂಟ್ ಶಾಲೆಯ ಮಕ್ಕಳಿಗೆ ಮತ್ತು ಅದನ್ನು ಕಲಿಸಿಕೊಟ್ಟಂಥ ಟೀಚರ್ಸ್ ಅವರಿಗೆ, ನಮ್ಮ ಯುವ ಮಿತ್ರರಿಗೆ ನನ್ನ ವಂದನೆಗಳು, ಕೃತಜ್ಞತೆಗಳು, ಅಭಿನಂದನೆಗಳು ಕೆಳಗೂಡೂರು ಆಡಳಿತ ಮಂಡಳಿಯ ಪರವಾಗಿ. ಬಲಿಪೂಜನೆ ನಮ್ಮ ಗಾಯನ ವೃಂದ
ತಮ್ಮ ಸಹಾಯವನ್ನು ನೀಡಿದ್ದಾರೆ. ಕಳೆದ ಒಂದು ವಾರದಿಂದ ಅವರು ದಿನಂಪ್ರತಿ 4:04ವರೆಗೆ ತಮ್ಮ ಕೆಲಸಗಳನ್ನು ಮುಗಿಸಿ, ಟೀಚರ್ಸ್ಗಳು ಇನ್ನಿತರರು ಎಲ್ಲ ಉದ್ಯೋಗದಲ್ಲಿರುವವರು ಮುಗಿಸಿ ಅಭ್ಯಾಸವನ್ನು ಮಾಡಿ ಇವತ್ತು ಭಾಳ ಸುಂದರವಾಗಿ ಆಡಿದ್ದಾರೆ. ಅವರೆಲ್ಲರೂ ಕೂಡ ಕೆಲಸಗಾರರು, ಆದರೂ ಕೂಡ ದೇವರಿಗೆ ಮತ್ತು ವಿಶೇಷವಾಗಿ ಈ ಸಂದರ್ಭಕ್ಕೆ ಸಮಯವನ್ನು ಕೊಟ್ಟು ತಮ್ಮ ಸಮಯವನ್ನು ಅವರು ನೀಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ ದೇವರ ಮಹಿಮೆಯನ್ನು ನಾಮಪಡಿಸಲಿಕ್ಕೆ. ಹಾಗಾಗಿ ಎಲ್ಲ ನಮ್ಮ ಗಾಯನ ಮಂಡಳಿಯ ಸದಸ್ಯರಿಗೆ ವಂದನೆಗಳು, ಅಭಿನಂದನೆಗಳು. ಗಾಡ್ ಬ್ಲೆಸ್ ಯು ಡಿಯರ್ ಸಿಸಿಲಿಯಾ ಕ್ವಯರ್ ಮೆಂಬರ್ಸ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಗುಡ್ ಕ್ವಯರ್ ವಾಸ್ ವೆರಿ ನೈಸ್. ಹಾಗೆ ನಮ್ಮ ರವಿ ರೈಟ್ರು, ನೀವು ಏನು ನೋಡ್ತಾ ಇದ್ದೀರಾ ಇಲ್ಲ, ಎಲ್ಲಿನ ಆ ಉಸ್ತುವಾರಿ ಮುಖ್ಯ ಸಿಂಹಪಾಲು ರವಿ ರೈಟ್ರು ಇವ್ರದ್ದು. ಅವರಿಗೆ ನಮ್ಮ ವಂದನೆಗಳು. ಜೋರಾದ ಚಪ್ಪಳೆನ ತಟ್ಟಿ ಅವರಿಗೆ ನಮ್ಮ ವಂದನೆ, ಅಭಿನಂದನೆ, ಯೇಸು ದೇವರ ಆಶೀರ್ವಾದವನ್ನು ಕೋರ್ತಾ ಇದ್ದೇನೆ. ರವಿ ರೈಟ್ರು ಎಲ್ಲಿದ್ರು ಕೂಡ ಅವರಿಗೆ ವಂದನೆಗಳು, ಅಭಿನಂದನೆಗಳು. ನಮ್ಮ ಹಿರೇಬೈಲ್ ಸಿಸ್ಟರ್ಸ್, ಈಗಾಗಲೇ ನಾವು ಅವರನ್ನು ನೆನೆಸಿ ಧನ್ಯವಾದವನ್ನು ಹೇಳಿದ್ದೇವೆ. ವರದಿಯಲ್ಲಿ ಅವರಿಗೆ ಸನ್ಮಾನವನ್ನು ಸಲ್ಲಿಸಿದ್ದೇವೆ. ಮತ್ತೊಮ್ಮೆ ಪೀಠಾಲಂಕಾರ ಮತ್ತು ನೆನ್ನೆನೇ ಬಂದು ಅವರ ಮಕ್ಕಳಿಗೆ ಅಭ್ಯಾಸ ಇನ್ನಿತರ ಎಲ್ಲ ಈ ಸಿದ್ಧತಾ ಕಾರ್ಯಗಳಲ್ಲಿ ತಮ್ಮ ಸಹಾಯವನ್ನು, ಸೇವೆಯನ್ನು ನೀಡಿದ್ದಂಥ ಎಲ್ಲ ಸಿಸ್ಟರ್ ಎಲನ್ ಸಿಕ್ವೇರ ಮತ್ತು ತಂಡದವರಿಗೆ, ಸಹ ಭಗಿನಿಯರಿಗೆ ನಮ್ಮ ಕೃತಜ್ಞತೆಗಳು, ವಂದನೆಗಳು. ಅವರೊಂದಿಗೆ ಸಹಕರಿಸಿದಂಥ ನಮ್ಮ ಬ್ರದರ್ ವಿನೋದ್ ಕುಮಾರ್ ಅವರು ಈಸ್ ಗೋಯಿಂಗ್ ಪಾಸ್ಟಲ್ ಇಯರ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ಅವರು ಕೂಡ ಈ ಕಾರ್ಯಗಳಲ್ಲಿ ತಮ್ಮನ್ನೇ ಸಕ್ರಿಯವಾಗಿ ತೊಡಗಿಸಿಕೊಂಡು ತಮ್ಮ ಸೇವೆಯನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ಬ್ರದರ್ ವಿನೋದ್, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್ ಆನ್ ಬಿಹಾಫ್ ಆಫ್ ದ ಕಮ್ಯುನಿಟಿ. ಮತ್ತು ಡೆಕೋರೇಷನ್ ಮಾಡಿದಂತಹ ಶಾಮಿಯಾನ ಸೌಂಡ್ ಸಿಸ್ಟಮ್ ನೆರವೇರಿಸಿಕೊಟ್ಟಂಥ ಪ್ರವೀಣ್ ಮತ್ತು ತಂಡ, ಬಣಕಲ್ ಸ್ಮಾರ್ಟ್ ಸೌಂಡ್ ಸಿಸ್ಟಮ್, ಹಾಗೆಯೇ ರಾಬರ್ಟ್ ಮತ್ತು ಎಲ್ಲ ತಂಡದವರು ಯಾರ್ಯಾರು ಹೂವಿನ ಅಲಂಕಾರ ಎಲ್ಲವನ್ನು ಮಾಡಿದ್ದೀರಾ, ಅವರು ಕಳೆದ 2 ದಿವಸದಿಂದ ಶ್ರಮಿಸಿದ್ದಾರೆ. ಎಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರವೀಣ್ ಆ್ಯಂಡ್ ರಾಬರ್ಟ್ ಆ್ಯಂಡ್ ಟೀಮ್. ಜೋರಾದ ಚಪ್ಪಳೆಯನ್ನು ತಟ್ಟಿ ಅವರಿಗೆ ವಿ ವಿಶ್ ಯು ಗಾಡ್ಸ್ ಬ್ಲೆಸ್ಸಿಂಗ್ಸ್ ಫಾರ್ ಯುವರ್ ಸರ್ವಿಸ್ ರೆಂಡರ್ಡ್ ಟುವರ್ಡ್ಸ್ ಟುಡೇಸ್ ಸೆಲೆಬ್ರೇಷನ್. ಅಡಿಗೆ ಭಟ್ರು ರತ್ನಾಕರ್, ಶಣೈ, ಕಳಸ ಮತ್ತು ಅವರ ತಂಡ ನಿನ್ನೆ ರಾತ್ರಿಯಿಂದಲೇ ಅವರು ಶ್ರಮಿಸ್ತಾ ಇದ್ದಾರೆ ನಮಗೆ ಒಳ್ಳೆಯ ಆಹಾರವನ್ನು ಕೊಡಲಿಕ್ಕೆ. ಹಾಗಾಗಿ ಎಲ್ಲ ಭಟ್ರುಗಳಿಗೆ ಮತ್ತು ಸಹಕರಿಸುತ್ತಿರುವ ಸಹಾಯವನ್ನು ನೀಡುತ್ತಿರುವಂಥ ಎಲ್ಲ ಸದಸ್ಯರಿಗೆ ನಮ್ಮ ವಂದನೆಗಳು, ಅಭಿನಂದನೆಗಳನ್ನು ನಾನು ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಕೆಳಗೂರಿನ ಎಲ್ಲ ನೌಕರರು ಮತ್ತು ಕಾರ್ಮಿಕ ತಂಡ, ಪ್ರಸ್ತುತವಾಗಿ ಯಾರ್ಯಾರು ನೌಕರರಿದ್ದಾರೆ, ಆಫೀಸ್ನಲ್ಲಿ, ತೋಟದಲ್ಲಿ ಎಲ್ಲ ಕೆಲಸ ಮಾಡುವಂತಹ ಎಲ್ಲ ನೌಕರ ಮಿತ್ರರು, ಕಾರ್ಮಿಕ ವರ್ಗದವರು, ಕುಟುಂಬ ಸದಸ್ಯರಿಗೆ ಮತ್ತು ಗಾರೆ ರವಿ ಅವರಿಗೆ ಮತ್ತು ಶೇಖರ್ ಇವರಿಗೆ ವಿಶೇಷ ಕೃತಜ್ಞತೆಗಳು, ಧನ್ಯವಾದಗಳು. ಚಪ್ಪಳಿನ ತಟ್ಟಿ ನಮ್ಮೆಲ್ಲ ಕೆಳಗೂರಿನ ನೌಕರ ತಂಡಕ್ಕೆ, ಕಾರ್ಮಿಕ ವರ್ಗಕ್ಕೆ ನಮ್ಮ ವಂದನೆಗಳು, ಅಭಿನಂದನೆಗಳು. ಈ ದಿವಸ ಈ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ದುಡಿದು ಸಹಕರಿಸಿದ್ದಕ್ಕಾಗಿ. ಪ್ರಿಯರೇ, ಈಗಾಗಲೇ ನಾವು ಕೇಳಿದ್ದೇವೆ ಫೆಬ್ರವರಿ 11ನೇ ತಾರೀಕು, ಇನ್ನು ಕೆಲವೇ ದಿವಸಗಳು ಮಾತ್ರ. ಪ್ರತಿ ವರ್ಷ ಇಲ್ಲಿ ನೆರವೇರಿದಂತೆ ಗವಿಯ ಬಳಿ ಬಲಿಪೂಜೆ ಇರ್ತದೆ. ಸಾಯಂಕಾಲ 5 ಗಂಟೆಗೆ ಬಲಿಪೂಜಾ ಕಾರ್ಯ ಇರ್ತದೆ. ಅದರ ಮಾಹಿತಿ ಪ್ರತಿಯನ್ನು ನಿಮಗೆ ನೀಡ್ತಾ ಇದ್ದಾರೆ. ಅವರ್ ಲೇಡಿ ಆಫ್ ಲೂಡ್ಸ್ ಫೀಸ್ಟ್ to be held on February 11th. So I invite all of you with the family members to come and partake in this festival mass and special prayers to our Lady of Lourdes. ಇದು ಒಂದು ಭಾವೈಕ್ಯತೆಯ ಅದ್ಭುತ ಗವಿ ಅಂತ ಹೇಳಿ ಹೆಸರುವಾಸಿಯಾಗಿದೆ. ಈ ಗವಿಗೆ ಕ್ರೈಸ್ತರು ಭೇಟಿ ಕೊಡುವುದಕ್ಕಿಂತ ಹೆಚ್ಚಾಗಿ ಕ್ರೈಸ್ತೇತರ ಬಂಧು ಬಾಂಧವರು ಈ ಗವಿಗೆ ಭೇಟಿಯನ್ನು ಕೊಡ್ತಾರೆ. ಮಾತೆ ಮರಿಯಮ್ಮನವರ ಬಳಿ, ಯೇಸುವಿನ ತಾಯಿ ಮಾತೆ ಮರಿಯಮ್ಮನವರ ಬಳಿ ಪ್ರಾರ್ಥಿಸ್ತಾರೆ ಮತ್ತು ತಮ್ಮ ಹರಕೆ ಕೋರಿಕೆಗಳನ್ನು ಅವರಲ್ಲಿ ನೆರವೇರಿಸಿಕೊಳ್ತಾ ಇದ್ದಾರೆ. ಇಟ್ ಇಸ್ ಎ ಸ್ಪೆಷಲ್ ಪ್ಲೇಸ್ ಆಫ್ ಬ್ಲೆಸ್ಸಿಂಗ್ where the grotto of Our Lady of Lourdes is situated. So I request on behalf of the administration and on my behalf, we extend a warm welcome for the feast of Our Lady of Feast going to be held on February 11th. It is not only for Christians who come here to honor, to pray to God, and also to pray to Mother Mary and receive the blessings of Jesus through Mother Mary. She is guarding, she is interceding for all the people who are here around us. That's why in a special way, I invite everybody, your family members, to come and partake in the festival mass and followed by dinner on that day. ಭಾವೈಕ್ಯತೆ ಗವಿ, ಅದ್ಭುತ ಗವಿಯ ಹಬ್ಬ. ಸಾಕಷ್ಟು ಸೌಖ್ಯಗಳು ಇದರಿಂದ ಆಗ್ತಾ ಇದೆ. ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆಯ ಮೂಲಕ, ಥ್ರೂ ದ ಇಂಟರ್ಸೆಷನ್ ಆಫ್ ಮದರ್ ಮೇರಿ, ಸೋ ಮೆನಿ healings are taking place. The Hindu brethren are a witness to it. They come and profess, they come and tell that, Father, I am healed of this problem.
Father, Mother Mary has blessed me. She has blessed my family, blessed my son, blessed my husband, blessed my work, blessed my family plans. People come and tell that. So that is a living witness. That grotto is a living witness that God still lives in us. God still loves us. God still lives among us, in us and through us. And Mother Mary is the most powerful instrumental in this regard. Again, I ಇನ್ವೈಟ್ ಇನ್ ಅ ಸ್ಪೆಷಲ್ ವೇ ದಿಸ್ ಭಾವೈಕ್ಯತೆಯ ಅದ್ಭುತ ಗವಿಯ ಪ್ರತಿ ವರ್ಷ ಭಾಳ ಅತ್ಯದ್ಭುತವಾಗಿ ಅರ್ಥಭರಿತವಾಗಿ ಪ್ರಾರ್ಥನಾ ವಿಧಿಗಳು, ನವೇನ ಕಾರ್ಯಗಳು ಮತ್ತು ಹಬ್ಬದ ಕಾರ್ಯಗಳು ನಡೀತವೆ. ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ. ಫೆಬ್ರವರಿ 4ನೇ ತಾರೀಕು ಹಿರೇಬೈಲ್ನಲ್ಲಿ ಭಾನುವಾರ ನಮ್ಮ ಹಿರೇಬೈಲ್ ಧರ್ಮ ಕೇಂದ್ರ ಅಸ್ತಿತ್ವಕ್ಕೆ ಬಂದು 80 ವರ್ಷ ಆಯಿತು. ಅಷ್ಟದಶಮಾನೋತ್ಸವದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಮತ್ತು ಉಚಿತ ನೇತ್ರ ತಪಾಸಣಾ ಶಿಬಿರ ನಡೀತಾ ಇದೆ. ಹೋಲಿ ಕ್ರಾಸಿನ ವೈದ್ಯ ತಂಡ ಮತ್ತು ಹಾಗೆಯೇ ಈ ಒಂದು ಕಾರ್ಯ ನಮ್ಮ ಹಿರೇಬೈಲ್ನ ಅನ್ಯ ಸಹೋದರ ಸಹೋದರಿಯರು, ಬದ್ರಿಯಾ ಜುಮ್ಮಾ ಮಸೀದಿ, ಹಿರಿಯ ನಾಗರಿಕರ ವೇದಿಕೆ, ಇವರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ರಕ್ತದಾನ ಶಿಬಿರಕ್ಕೆ ಮತ್ತು ಉಚಿತ ನೇತ್ರ ತಪಾಸಣಾ ಶಿಬಿರ ಫೆಬ್ರವರಿ 4ನೇ ತಾರೀಕು ಭಾನುವಾರ ಯಾರ್ಯಾರು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು ಬಂದು ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಮ್ಮ ಧರ್ಮ ಕೇಂದ್ರದ 80ನೇ ವರ್ಷದ ಸ್ಮರಣಾರ್ಥ ವಿ ಆರ್ ಬ್ರಿಂಗಿಂಗ್ ಔಟ್ ಎ ಸೊವಿನಿಯರ್, ನಮ್ಮ ಚರಿತ್ರೆಯನ್ನು ಮೆಲುಕು ಹಾಕುವ ಒಂದು ಸ್ಮರಣ ಸಂಚಿಕೆಯನ್ನು ನಾವು ಹೊರತರ್ತಾ ಇದ್ದೀವಿ. ನಮಗೆ ಜಾಹೀರಾತುಗಳು ಬೇಕು, ಆ ಒಂದು ಮಾಹಿತಿ ಪ್ರತಿ ನಿಮಗೆ ನೀಡಲಾಗಿದೆ, ಈಗಾಗಲೇ ಅದನ್ನು ಗಮನಿಸಿ. ಯಾರ್ಯಾರಿಗೆ ಜಾಹೀರಾತುಗಳನ್ನು, ಶುಭಾಶಯಗಳನ್ನು ಈ ಸ್ಮರಣ ಸಂಚಿಕೆ ಕೊಡಬೇಕು ದಯಮಾಡಿ ಜಾನ್ ನೊರೋನಾ, ವಲೇರಿಯನ್ ಪೆರೇರಾ, ಮಿಸ್ಟರ್ ಸತುರ್ನಿನ್ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಕೊಡಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಒನ್ಸ್ ಅಗೈನ್ ಐ ವಿಶ್ ಯು ಆಲ್ ಎ ವೆರಿ ಹ್ಯಾಪಿ ಜೂಬಿಲಿ and God's blessings on all of you dear people and Matthias family members. Jai Yesu Krista. I want to add that the most important person behind this whole function, Father David Prakash, please join to give him a big hand, ladies and gentlemen. Okay. ಮೊಂಬತ್ತಿಗಳನ್ನು ಯಾರ್ಯಾರು ಹರಕೆ ಮೊಂಬತ್ತಿಗಳನ್ನು ಹೊತ್ತಿಸಬೇಕು. ಇಲ್ಲಿ ಸತುರ್ನಿನವರ ಸ್ವರೂಪ ನೀಡಲಾಗಿದೆ, ಸ್ಟ್ಯಾಂಡನ್ನು ನೀಡಲಾಗಿದೆ. ಮೊಂಬತ್ತಿಗಳನ್ನು ನಿಮ್ಗೆ ಅಲ್ಲಿ ಕೊಡ್ತಾರೆ, ಯಾರಿಗೆ ಬೇಕು ತೆಗೆದುಕೊಳ್ಳಿ. ಊಟ ಆಮೇಲೆ ಬಂದು ಪ್ರಾರ್ಥನೆ ಮಾಡಿ ಅದನ್ನು ಅರ್ಪಿಸ್ಬೋದು. ಭೋಜನದ ಪ್ರಾರ್ಥನೆಗಾಗಿ ಎದ್ದು ನಿಲ್ಲೋಣ. ಒಂದು ಪ್ರಾರ್ಥನೆಯನ್ನು ಮಾಡಿ ತದನಂತರ ಭೋಜನದ ವ್ಯವಸ್ಥೆ, ಎಲ್ಲರೂ ಕೂಡ ಆಹಾರವನ್ನು ಸ್ವೀಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ, ಮಹಿಮೆ, ಆರಾಧನೆ ಪ್ರಭು. ನೀವು ಭಗವಂತ, ಭೂಮಂಡಲಗಳನ್ನು ಸೃಷ್ಟಿಸಿದಂತಹ ದೇವರು, ರಾಜಾದಿರಾಜರು, ನಮ್ಮೆಲ್ಲರ ರಕ್ಷಕರು, ನಮ್ಮೆಲ್ಲರ ಒಡೆಯರು. ಈ ಶುಭ ದಿನದಂದು ಈ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ನಮ್ಮೆಲ್ಲರನ್ನ ಪಾಲ್ಗೊಳ್ಳಲು ಮತ್ತು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ನಮ್ಮೆಲ್ಲರನ್ನು ಒಂದುಗೂಡಿಸಿದ್ದಕ್ಕಾಗಿ ನಿಮಗೆ ನಮ್ಮ ಅಂತರಾಳದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು, ಆರಾಧನೆಯನ್ನು, ಮಹಿಮೆಯನ್ನು ಮತ್ತೊಮ್ಮೆ ಸಮರ್ಪಿಸುತ್ತಾ ಇದ್ದೇವೆ. ಪ್ರೀತಿಯ, ಬಾಂಧವ್ಯದ, ಸ್ನೇಹ, ಸೌಹಾರ್ದತೆಯ, ಭಾವೈಕ್ಯತೆಯ ಸಂಕೇತವಾಗಿ ನಾವು ಸ್ವೀಕರಿಸಲು ಹೋಗುತ್ತಿರುವಂತಹ ಈ ಭೋಜನವನ್ನು, ಆಹಾರವನ್ನು ಆಶೀರ್ವದಿಸಿರಿ. ನಿಮ್ಮ ಅಮೃತ ಹಸ್ತದಿಂದ ಈ ಆಹಾರ ಆಶೀರ್ವದಿಸಲ್ಪಡಲಿ. ನಿಮ್ಮ ಸ್ವರ್ಗೀಯ ಕೃಪಾಶೀರ್ವಾದಗಳು ನಾವು ಸೇವಿಸುವ ಆಹಾರದ ಮೇಲೆ ಇಳಿದು ಬರಲಿ. ನಾವು ಸೇವಿಸುವ ಆಹಾರ ನಮ್ಮ ದೈಹಿಕ ಆಹಾರ ಮಾತ್ರವಲ್ಲ, ನಮಗೆ ಅದು ನಿಮ್ಮ ಸ್ವರ್ಗೀಯ ಕೃಪಾ ಆಶೀರ್ವಾದಗಳಾಗಿ ಮಾರ್ಪಡಲಿ. ನಮ್ಮ ಮಾನಸಿಕ, ದೈಹಿಕ ರೋಗ ರುಜಿನಗಳನ್ನು ಗುಣಪಡಿಸುವ ದೈವಿಕ ಶಕ್ತಿಯಾಗಲಿ, ಸಾಧನವಾಗಲೆಂದು ನಾವು ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಭು ಯೇಸುವೆ, ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಕ್ರೈಸ್ತೇತರ ಬಂಧು ಬಾಂಧವರನ್ನು, ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು, ಒಂದೇ ಕುಟುಂಬದ ಮಕ್ಕಳು, ಈ ಭಾವನೆಯಿಂದ ಈ ಭಾಗದಲ್ಲಿ ಜೀವಿಸುತ್ತಿರುವ ನಮ್ಮೆಲ್ಲರನ್ನ ಹರಸಿರಿ ಯೇಸುವೆ. ಇವರ ಕುಟುಂಬಗಳನ್ನು, ಕೆಲಸ ಕಾರ್ಯಗಳನ್ನು, ಇವರ ಮಕ್ಕಳನ್ನು, ಎಲ್ಲ ಯೋಚನೆಗಳನ್ನು, ಕುಟುಂಬದ ಕಷ್ಟ ಸಂಕಷ್ಟಗಳನ್ನು, ಕುಟುಂಬದ ಕಣ್ಣೀರನ್ನು ನಿವಾರಿಸಿ ನಿಮ್ಮ ಅನುಗ್ರಹ ಆಶೀರ್ವಾದವನ್ನು ಈ ಸಭೆಯ ಮೇಲೆ, ಈ ಆಹಾರವನ್ನು ಸ್ವೀಕರಿಸುವ ಸರ್ವ ಭಕ್ತಾದಿಗಳ ಮೇಲೆ ಯಥೇಚ್ಛವಾಗಿ ಇಳಿದು ಬರಲಿ ಪ್ರಭು ಯೇಸುವೆ. ಮಾತೆ ಮರಿಯಮ್ಮನವರೇ, ಲೂರ್ದು ಮಾತೆಯೇ, ಭಾವೈಕ್ಯತೆಯ ಅದ್ಭುತ ಗವಿ ಮಾತೆಯೇ, ಈ ಮಕ್ಕಳನ್ನು ನಿಮಗೆ ಸಮರ್ಪಿಸುವಾಗ ಇವರೆಲ್ಲರ ಪ್ರಾರ್ಥನೆ, ಕೋರಿಕೆಗಳು ನಿಮಗೆ ಸಮರ್ಪಿತವಾಗಲಿ. ಈ ನಿಮ್ಮ ಮಧ್ಯಸ್ಥಿಕೆಯ ಪ್ರಾರ್ಥನೆ, ಒಲವಿನ ಒತ್ತಾಸೆ
ನಮಗೆ ಮತ್ತು ಈ ದಿನದ ಕಾರ್ಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದು ಶ್ರಮಿಸಿ ಸಹಕರಿಸಿದಂಥ ಎಲ್ಲ ಸನ್ಮಿತ್ರರಿಗೆ ನೆರವಾಗಲಿ ತಾಯಿಯೇ. ಯೇಸುವಿನ ಅತಿ ಪರಿಶುದ್ಧ ಪವಿತ್ರ ನಾಮದಲ್ಲಿ ಓ ತಂದೆಯಾದ ದೇವರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಯೇಸು ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಲಿದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೆನ್.